ಪವರ್ಫುಲ್ ಆಗಿ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮಂತ್ರಿಸುತ್ತಾ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನುಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನಿತ್ವಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಸ್ವರೂಪಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ರಾಮ ರಾಘವ ರಾಮ ರಾಘವ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೃಷ್ಣ ಕೇಶವ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಕ್ಷಣ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಕ್ಷಣ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ನಂಗೆ ನೆನಪಿದೆ ಮಾತಾಜಿ, ನಿಮಗೆ ಕಳಿಸ್ಲಿಲ್ಲ ಅಲ್ಲ ನೆಕ್ಸ್ಟ್ ಚಾಪ್ಟರ್ ಅದು? ಇಲ್ಲ ಮಾತಾಜಿ ಕಳಿಸ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಮಾತಾಜಿ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಓದಕ್ ನನಗ್ ಮೊದ್ಲು ಅವಕಾಶ ಮಾಡ್ಕೊಡಿ. ಮಾತಾಜಿ ಕಳಿಸಿದೆ ನಿಮ್ಗೆ. ಮಾತಾಜಿ 87 ಇವತ್ತು ಶಿವನನ್ನು ಕಾಪಾಡಿದು. ಪುಸ್ತಕ ಇದೆಯಾ ಲಕ್ಷ್ಮೀ ಪಿ ಎಂ ಮಾತಾಜಿ? ಇಲ್ಲ ಮಾತಾಜಿ, ಇಲ್ಲ. ಪುಸ್ತಕ ನನ್ನ ಹತ್ರ ಇದೆ ಮಾತಾಜಿ. ಓದಿ. ಓದಿ.
ಹರೇ ಕೃಷ್ಣ ಮಾತಾಜಿ. ಓದಿ. ಶಿವನನ್ನು ಕಾಪಾಡಿದ್ದು. ಕೃಷ್ಣನ ಶ್ರೇಷ್ಠ ಭಕ್ತನಾಗಿ ಪರೀಕ್ಷಿತ್ ಮಹಾರಾಜನು ಯಾವಾಗಲೂ ಮುಕ್ತನಾಗಿದ್ದವನೇ. ಆದರೆ ಸ್ಪಷ್ಟ ಮಾಡಿಕೊಳ್ಳುವುದಕ್ಕಾಗಿ ಅವನು ಶುಕಮುನಿಗಳಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದನು. ಹಿಂದಿನ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ, ವೇದಗಳ ಅಂತಿಮ ಗುರಿ ಯಾವುದು? ಶುಕಮುನಿಗಳು ಸನಂದನನಿಂದ ಹಿಡಿದು ನಾರಾಯಣ ಋಷಿ, ನಾರದ ವ್ಯಾಸರು ಮತ್ತು ತಮ್ಮವರಿಗೆ ಗುರು ಶಿಷ್ಯ ಪರಂಪರೆಯ ಅಧಿಕೃತ ವರ್ಣನೆಯನ್ನು ನೀಡಿ ವಿಷಯವನ್ನು ಸ್ಪಷ್ಟಪಡಿಸಿದರು. ಇದರ ನಿರ್ಣಯವೇನೆಂದರೆ ವೇದಗಳ ಅಂತಿಮ ಗುರಿ ಭಕ್ತಿ. ಹೊಸದಾಗಿ ಭಕ್ತನಾದವನು ಬದುಕಿನ ಅಂತಿಮ ಗುರಿ ಅಥವಾ ವೇದಗಳ ತೀರ್ಮಾನವು ಭಕ್ತಿಯ ಮಟ್ಟಕ್ಕೆ ಏರುವುದಾದರೆ ವಿಷ್ಣುವಿನ ಭಕ್ತನು ಸಾಮಾನ್ಯವಾಗಿ ಪ್ರಾಪಂಚಿಕವಾಗಿ ಅಷ್ಟು ಶ್ರೀಮಂತನಿಲ್ಲ, ಆದರೆ ಶಿವಭಕ್ತನು ಬಹು ಶ್ರೀಮಂತನಾಗಿರುತ್ತಾನೆ ಎಂದು ಕಾಣುವುದೇಕೆ ಎಂದು ಪ್ರಶ್ನಿಸಬಹುದು. ಈ ವಿಷಯವನ್ನು ಸ್ಪಷ್ಟಪಡಿಸಲು ಪರೀಕ್ಷಿತ್ ಮಹಾರಾಜನು ಶುಕಮುನಿಗಳನ್ನು ಹೀಗೆ ಕೇಳಿದನು. ಪ್ರಿಯ ಶುಕಮುನಿಗಳೇ, ಮನುಷ್ಯ, ರಾಕ್ಷಸ, ಅವನು ದೇವಗಣಗಳಲ್ಲಿ ಯಾರೇ ಆಗಲಿ ಶಿವನನ್ನು ಪೂಜಿಸುವವರು ಸ್ವತಃ ಅವನೇ ಬಡವನಂತಿದ್ದರೂ ಪ್ರಾಪಂಚಿಕವಾಗಿ ಬಹಳ ಶ್ರೀಮಂತರಾಗುತ್ತಾರೆ. ಇದಕ್ಕೆ ಪ್ರತಿಯಾಗಿ ಸಿರಿದೇವಿಯನ್ನು ನಿಯಂತ್ರಿಸುವ ವಿಷ್ಣುವಿನ ಭಕ್ತರು ಅಷ್ಟೇನು ಐಶ್ವರ್ಯವಂತರಾದಂತೆ ಕಾಣುವುದಿಲ್ಲ. ಕೆಲವೊಮ್ಮೆ ಪ್ರಾಪಂಚಿಕವಾಗಿ ಏನೂ ಇಲ್ಲದ ಸ್ಥಿತಿಯಲ್ಲಿರುತ್ತಾನೆ. ಶಿವನು ಒಂದು ಮರದ ಕೆಳಗೆ ಅಥವಾ ಹಿಮದಲ್ಲಿ ವಾಸ ಮಾಡುತ್ತಾನೆ. ಅವನು ತನಗಾಗಿ ಒಂದು ಮನೆಯನ್ನು ಕಟ್ಟಿಕೊಳ್ಳುವುದಿಲ್ಲ, ಆದರೆ ಶಿವಭಕ್ತರು ಬಹು ಶ್ರೀಮಂತರಾಗಿರುತ್ತಾರೆ. ಆದರೆ ಕೃಷ್ಣ ಅಥವಾ ವಿಷ್ಣುವು ವೈಕುಂಠದಲ್ಲಾಗಲಿ ಅಥವಾ ಈ ಭೌತಿಕ ಪ್ರಪಂಚದಲ್ಲಿ ಯಾಗಲಿ ಬಹು ಶ್ರೀಮಂತನಾಗಿರುತ್ತಾನೆ, ಆದರೆ ಅವನ ಭಕ್ತರು ತುಂಬಾ ಬಡವರಾಗಿರುತ್ತಾರೆ. ಇದೇಕೆ? ಓದ್ಲಾ ಮಾತಾಜಿ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂಬಿಕಾ ಮಾತಾಜಿ ಓದಿ. ಮಾತಾಜಿ ನಾನು ಓದ್ತೀನಿ ಮಾತಾಜಿ, ದೇವಸ್ಥಾನಕ್ಕೆ ಹೋಗ್ತಾರೆ. ಓದಿ ಮಾತಾಜಿ. ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಯು ಬುದ್ಧಿವಂತ ಪ್ರಶ್ನೆ. ಶಿವನ ಭಕ್ತರು, ವಿಷ್ಣು ಭಕ್ತರು, ಈ ಎರಡು ವರ್ಗಗಳ ಭಕ್ತರಲ್ಲಿ ಯಾವಾಗಲೂ ಒಮ್ಮತವಿರುವುದಿಲ್ಲ. ಇಂದಿಗೂ ಭಾರತದಲ್ಲಿ ಈ ಎರಡು ವರ್ಗಗಳವರು ಒಬ್ಬರನ್ನೊಬ್ಬರು ಟೀಕೆ ಮಾಡುತ್ತಿರುತ್ತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ರಾಮಾನುಜಾಚಾರ್ಯರ ಅನುಯಾಯಿಗಳು, ಶಂಕರಾಚಾರ್ಯರ ಅನುಯಾಯಿಗಳು ವೇದಗಳ ನಿರ್ಣಯವನ್ನು ಅರ್ಥ ಮಾಡಿಕೊಳ್ಳಲು ಆಗಾಗ ಸಭೆಗಳನ್ನು ನಡೆಸುತ್ತಾರೆ. ಸಾಮಾನ್ಯವಾಗಿ ಇಂತಹ ಸಭೆಗಳಲ್ಲಿ ರಾಮಾನುಜಾಚಾರ್ಯರ ಅನುಯಾಯಿಗಳೇ ವಿಜಯಿಗಳಾಗುತ್ತಾರೆ. ಆದುದರಿಂದ ಶುಕಮುನಿಗಳಿಗೆ ಈ ಪ್ರಶ್ನೆಯನ್ನು ಕೇಳಿ ಪರಿಸ್ಥಿತಿಯನ್ನು ಸ್ಪಷ್ಟ ಮಾಡಿಕೊಳ್ಳಲು ಪರೀಕ್ಷಿತ್ ಮಹಾರಾಜನು ಬಯಸಿದನು. ಶಿವಭಕ್ತರು ಬಹು ಶ್ರೀಮಂತರಾದರೂ ಶಿವನು ಬಡವನಂತೆ ಇರುತ್ತಾನೆ. ಆದರೆ ಕೃಷ್ಣ ಅಥವಾ ವಿಷ್ಣುವು ಯಾವಾಗಲೂ ಸಂಪತ್ತಿನಿಂದ ಕೂಡಿದ್ದರೆ ಅವನ ಭಕ್ತರು ಬಡವರಾಗಿರುತ್ತಾರೆ. ಇದು ವಿಚಾರವಂತನಿಗೆ ಪರಸ್ಪರ ವಿರುದ್ಧವಾಗಿಯೂ ಒಗಟಾಗಿ ತೋರುತ್ತದೆ. ಶಿವ ಮತ್ತು ವಿಷ್ಣು ಇವರ ಪೂಜೆಗಳಲ್ಲಿ ಮೇಲ್ನೋಟಕ್ಕೆ ಕಾಣುವ ವಿರೋಧಗಳನ್ನು ಕುರಿತು ಪರೀಕ್ಷಿತ್ ಮಹಾರಾಜನು ಕೇಳಿದ ಪ್ರಶ್ನೆಗೆ ಶುಕಮುನಿಗಳು ಉತ್ತರ ಕೊಡಲು ಪ್ರಾರಂಭಿಸಿದರು. ಶಿವನು ಭೌತಿಕ ಶಕ್ತಿಯ ಒಡೆಯ, ದುರ್ಗಾದೇವಿಯು ಭೌತಿಕ ಶಕ್ತಿಯ ಪ್ರತಿನಿಧಿ. ಶಿವನು ಅವಳ ಪತಿ. ದುರ್ಗಾದೇವಿಯು ಶಿವನ ಅಧೀನದಲ್ಲಿ ಇರುವುದರಿಂದ ಶಿವನು ಭೌತಿಕ ಶಕ್ತಿಯ ಒಡೆಯ. ಭೌತಿಕ ಶಕ್ತಿಯು ಸಾತ್ವಿಕ, ರಾಜಸ ಮತ್ತು ತಾಮಸ ಎನ್ನುವ 3 ಗುಣಗಳಲ್ಲಿ ಪ್ರಕಟವಾಗುತ್ತದೆ. ಆದುದರಿಂದ ಶಿವನು ಈ ಗುಣತ್ರಯಗಳ ಒಡೆಯ. ಅವನು ಬದ್ಧಾತ್ಮರ ಒಳಿತಿಗಾಗಿ ಈ ಗುಣಗಳೊಡನೆ ಸಂಬಂಧವನ್ನಿಟ್ಟುಕೊಂಡಿದ್ದರೂ ಅವನು ನಿರ್ದೇಶಕ. ಅವನ ಮೇಲೆ ತ್ರಿಗುಣಗಳ ಪ್ರಭಾವವಾಗುವುದಿಲ್ಲ. ಈ ಗುಣತ್ರಯಗಳು ಬದ್ಧಾತ್ಮದ ಮೇಲೆ ಪ್ರಭಾವವನ್ನು ಬೀರಿದರೂ ಶಿವನು ಆ ಗುಣಗಳ ಪ್ರಭಾವವಾದುದರಿಂದ ಅವು ಅವನ ಮೇಲೆ ಪ್ರಭಾವವನ್ನು ಬೀರಲಾರವು. ಧನ್ಯವಾದಗಳು ಮಾತಾಜಿ. ಓದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವುದರ ಫಲವು ವಿಷ್ಣುವನ್ನು ಪೂಜಿಸುವುದರ ಫಲಕ್ಕೆ ಸಮ ಎಂದು ಸಾಕಷ್ಟು ಬುದ್ಧಿ ಇಲ್ಲದವರು ಮಾತ್ರ ಭಾವಿಸುತ್ತಾರೆ ಎನ್ನುವುದನ್ನು ಶುಕಮುನಿಗಳ ಮಾತುಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಶಿವನನ್ನು ಪೂಜಿಸಿದರೆ ಒಂದು ಫಲವು ದೊರೆಯುತ್ತದೆ, ವಿಷ್ಣುವನ್ನು ಪೂಜಿಸಿದರೆ ಬೇರೊಂದು ಫಲವು ದೊರೆಯುತ್ತದೆ ಎಂದು ಅವರು ಸ್ಪಷ್ಟವಾಗಿ ಹೇಳುತ್ತಾರೆ. ಭಗವದ್ಗೀತೆಯಲ್ಲಿಯೂ ಇದೇ ಮಾತನ್ನು ಹೇಳಿದೆ. ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವವರು ಆಯಾ ದೇವತೆಗಳು ಕೊಡಬಹುದಾದ ಫಲಗಳನ್ನು ಪಡೆಯುತ್ತಾರೆ. ಹಾಗೆಯೇ ಭೌತಿಕ ಶಕ್ತಿಯನ್ನು ಪೂಜಿಸುವವರು ಅದಕ್ಕೆ ತಕ್ಕ ಫಲವನ್ನು ಪಡೆಯುತ್ತಾರೆ. ಪಿತರನ್ನು ಪೂಜಿಸುವವರು ಅಂತಹುದೇ ಫಲವನ್ನು ಪಡೆಯುತ್ತಾರೆ. ಪರಮ ಪ್ರಭು ವಿಷ್ಣು ಅಥವಾ ಕೃಷ್ಣನ ಭಕ್ತಿಪೂರ್ವಕ ಸೇವೆ ಅಥವಾ ಪೂಜೆಯನ್ನು ಮಾಡುವವರು ವೈಕುಂಠ ಅಥವಾ ಕೃಷ್ಣಲೋಕಕ್ಕೆ ಹೋಗುತ್ತಾರೆ. ಶಿವ ಅಥವಾ ಬ್ರಹ್ಮ ಅಥವಾ ಬೇರಾವ ದೇವತೆಯನ್ನು ಪೂಜಿಸಿ ದಿವ್ಯ ಪ್ರದೇಶವನ್ನು ಅಥವಾ ಪರವ್ಯೋಮವನ್ನು ಬಳಿಸಾರಲು ಸಾಧ್ಯವಿಲ್ಲ. ಓದದ ಮಾತಾಜಿ. ಈ ಭೌತಿಕ ಜಗತ್ತು ಭೌತಿಕ ಪ್ರಕೃತಿಯ ಗುಣತ್ರಯಗಳಿಂದ ಉತ್ಪತ್ತಿಯಾಗಿರುವುದರಿಂದ ಎಲ್ಲ ಬಗೆಯ ಅಭಿವ್ಯಕ್ತಿಗಳು ಈ ಮೂರು ಗುಣಗಳಿಂದ ಬರುತ್ತವೆ. ಭೌತಿಕ ವಿಜ್ಞಾನದ ನೆರವಿನಿಂದ ಆಧುನಿಕ ನಾಗರಿಕತೆಯು ಅನೇಕ ಯಂತ್ರಗಳನ್ನು, ಬದುಕಿಗೆ ನೆಮ್ಮದಿಯನ್ನು ಕೊಡುವ ವಸ್ತುಗಳನ್ನು ಸೃಷ್ಟಿಸಿದೆ. ಆದರೆ ಅವೆಲ್ಲ ಆ ಮೂರು ಗುಣಗಳ ಪರಸ್ಪರ ಕ್ರಿಯೆಗಳ ವಿವಿಧ ರೂಪಗಳು. ಶಿವನ ಭಕ್ತರು ಹಲವು ಪ್ರಾಪಂಚಿಕ ವಸ್ತುಗಳನ್ನು ಗಳಿಸಿಕೊಂಡರೂ ಈ ಮೂರು ಗುಣಗಳು ಉತ್ಪಾದಿಸಿದ ವಸ್ತುಗಳನ್ನಷ್ಟೇ ಅವರು ಸಂಗ್ರಹಿಸುತ್ತಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಈ ಮೂರು ಗುಣಗಳನ್ನು 16 ಭಾಗಗಳನ್ನಾಗಿ ಮಾಡಿದೆ. ಇವುಗಳೆಂದರೆ 10 ಇಂದ್ರಿಯಗಳನ್ನು, 5 ಕಾರ್ಯೇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತು ಪಂಚಭೂತಗಳು, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಈ 16 ಅಂಶಗಳು ಮೂರು ಗುಣಗಳ ವಿಸ್ತೃತ ರೂಪಗಳು. ಭೌತಿಕ ಸುಖ ಅಥವಾ ಶ್ರೀಮಂತಿಕೆ ಎಂದರೆ ಇಂದ್ರಿಯಗಳನ್ನು, ಅದರಲ್ಲಿಯೂ ಜ್ಞಾನೇಂದ್ರಿಯ, ನಾಲಿಗೆ ಮತ್ತು ಮನಸ್ಸುಗಳನ್ನು ತೃಪ್ತಿಪಡಿಸುವುದು. ಎಂತಹ ಜ್ಞಾನೇಂದ್ರಿಯ ಹಾಗೂ ನಾಲಿಗೆ ಈ ಎರಡು ಅಂಗಗಳನ್ನು ವ್ಯಕ್ತಿಯು ಹೇಗೆ ದುಡಿಸಿಕೊಳ್ಳುತ್ತಾನೆ ಎಂಬುದನ್ನ ಅವಲಂಬಿಸಿ ಈ ಭೌತಿಕ ಜಗತ್ತಿನಲ್ಲಿ ಅವನ ಸಂಪತ್ತನ್ನು ಲೆಕ್ಕ ಹಾಕಲಾಗುತ್ತದೆ. ಬೇರೆಯ ಮಾತುಗಳನ್ನು ಹೇಳುವುದಾದರೆ, ವ್ಯಕ್ತಿಯು ತನ್ನ ಲೈಂಗಿಕ ಸಾಮರ್ಥ್ಯವನ್ನು ಎಷ್ಟು ಅವನಾಗಿ ಬಳಸಿಕೊಳ್ಳುತ್ತಾನೆ ಮತ್ತು ರುಚಿಯಾದ ಖಾದ್ಯ ಪದಾರ್ಥಗಳನ್ನು ಭಕ್ಷಿಸುವ ತನ್ನ ಜಿಹ್ವಾ ಚಾಪಲ್ಯವನ್ನು ಹೇಗೆ ತಣಿಸಿಕೊಳ್ಳುತ್ತಾನೆ ಎನ್ನುವುದು ವ್ಯಕ್ತಿಯ ಯಶಸ್ಸಿನ ಅಳತೆಗೋಲಾಗಿರುತ್ತದೆ. ವಿಷಯ ಸುಖ ಹಾಗೂ ಜಿಹ್ವಾ ಚಾಪಲ್ಯದ ತಣಿಗೆ ಈ ಎರಡು ತತ್ವಗಳನ್ನಾಧರಿಸಿ ಮನೋಕಲ್ಪನೆಗಳ ಮೂಲಕ ಭೋಗದ ವಸ್ತುಗಳನ್ನು ಸೃಷ್ಟಿಸಿಕೊಳ್ಳಬೇಕಾದದ್ದು ಐಹಿಕ ನಾಗರಿಕತೆಯ ಮುಂಡೆಗೆ ಅತ್ಯಂತವಾಗುತ್ತದೆ. ಶಿವನ ಭಕ್ತರು ಏಕೆ ಶ್ರೀಮಂತರಾಗಿರುತ್ತಾರೆ ಎನ್ನುವ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ಉತ್ತರವು ಇಲ್ಲಿದೆ. ಹರೇ ಕೃಷ್ಣ ಮಾತಾಜಿ.
ಬಿ ಮಂಜುಳಮ್ಮ ಮಾತಾಜಿ ಮಲ್ಲಜಮ್ಮ ಓದಿ. ಹರೇ ಕೃಷ್ಣ ಮಾತಾಜಿ. ಮಂಜುಳ ಓದ್ಲಾ ಮಾತಾಜಿ? ಮಲ್ಲಜಮ್ಮ ಬಿ ಮಲ್ಲಜಮ್ಮ. ಓದ್ತೀರಾ ಮಾತಾಜಿ ಮಲ್ಲಜಮ್ಮ? ಇಲ್ಲದಿದ್ರೆ ಚಿತ್ರಮೋಹಿನಿ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಯಾರು ಇಲ್ಲ. ಡಾಕ್ಟರ್ ಕೃಷ್ಣಮೂರ್ತಿ ಮಾತಾಜಿ ಪ್ರಭುಜಿ ಓದಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಗೀತಾ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ ಓದಿ. ಶಿವನ ಭಕ್ತರು ಪ್ರಾಪಂಚಿಕ ಗುಣಗಳ ದೃಷ್ಟಿಯಿಂದ ಮಾತ್ರ ಶ್ರೀಮಂತರು. ವಾಸ್ತವವಾಗಿ ನಾವು ನಾಗರಿಕತೆಯ ಪ್ರಗತಿ ಎಂದುಕೊಳ್ಳುವುದು ಭೌತಿಕ ಅಸ್ತಿತ್ವದಲ್ಲಿ ಸಿಕ್ಕಿಕೊಳ್ಳುವುದಕ್ಕೆ ಕಾರಣವಾಗುತ್ತದೆ. ಅದು ಪ್ರಗತಿಯಲ್ಲ, ಅವನತಿಯಷ್ಟೇ. ಇದರ ನಿರ್ಣಯವೆಂದರೆ ಶಿವನು ಈ ಮೂರು ಗುಣ ಒಡೆಯನಾದ್ದರಿಂದ ಅವನ ಭಕ್ತರಿಗೆ ಈ ಗುಣಗಳ ಪರಸ್ಪರ ಕ್ರಿಯೆಯಿಂದ ಅದು ವಸ್ತುಗಳು ಇಂದ್ರಿಯ ತೃಪ್ತಿಗಾಗಿ ಲಭ್ಯವಾಗುತ್ತವೆ. ಆತ್ಮಕವಾದ ಅಸ್ತಿತ್ವವನ್ನು ಮನುಷ್ಯನು ಮೀರಬೇಕು ಎನ್ನುವ ಉಪದೇಶವನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಿಸ್ತ್ರೇಯ ಗುಣಾಭ್ಯಾಸದ ಗುರಿ ಎಂದರೆ ಗುಣತ್ರಯಗಳನ್ನು ಮೀರುವುದು. ನಿಸ್ತ್ರೇಯ ಒಬ್ಬನು ಮುಕ್ತನಾಗಲಾರ. ಹೀಗೆಂದರೆ ಶಿವನಿಂದ ದೊರೆಯುವ ವಸ್ತುಗಳಿಂದ ಮನುಷ್ಯನು ಶ್ರೀಮಂತನಾಗಿರುವಂತೆ ಕಂಡರೂ ಅವುಗಳಿಂದ ಬುದ್ಧಿಜೀವಿಗಳಿಗೆ ವಾಸ್ತವವಾಗಿ ಉಪಕಾರವಾಗುವುದಿಲ್ಲ. ಶುಕಮುನಿಗಳು ಹೀಗೆ ಮುಂದುವರಿಸಿದರು. ದೇವೋತ್ತಮ ಪರಮ ಪುರುಷನಾದ ಹರಿಯು ಭೌತಿಕ ಪ್ರಕೃತಿಯ ಮೂರು ಗುಣಗಳನ್ನು ಮೀರಿದವನು. ಈಗ ಪ್ರಕೃತಿಯ ಮೂರು ಗುಣಗಳ ನಿಯಂತ್ರಣವನ್ನು ಮೀರುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಹರಿಯ ಭಕ್ತರು ಮೂರು ಭೌತಿಕ ಗುಣಗಳನ್ನು ಮೀರಿದವರಾದ್ದರಿಂದ ಅವನು ಖಂಡಿತವಾಗಿಯೂ ಅವುಗಳನ್ನು ಮೀರಿದವನು. ಹರಿ ಅಥವಾ ಕೃಷ್ಣನು ಆದಿ ದೇವೋತ್ತಮ ಪುರುಷನೇ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಪ್ರಕೃತಿಗಳಲ್ಲಿ ಅಥವಾ ಸಾಮರ್ಥ್ಯಗಳಲ್ಲಿ ಎರಡು ವರ್ಗಗಳು, ಅಂತರಂಗ ಸಾಮರ್ಥ್ಯ ಮತ್ತು ಬಹಿರಂಗ ಸಾಮರ್ಥ್ಯ. ಕೃಷ್ಣನು ಈ ಎರಡು ಪ್ರಕೃತಿಗಳಿಗೂ ಅಥವಾ ಸಾಮರ್ಥ್ಯಗಳಿಗೂ ಪ್ರಭು. ಅವನು ಸರ್ವದ್ಭಕ್ ಅಥವಾ ಅಂತರಂಗ ಮತ್ತು ಬಹಿರಂಗ ಸಾಮರ್ಥ್ಯಗಳನ್ನು ವೀಕ್ಷಿಸುವವನು. ಅವನನ್ನು ಉಪದ್ರಷ್ಟ ಎಂದರೆ ಪರಮ ಬೋಧಕ ಎಂದು ವರ್ಣಿಸುತ್ತಾರೆ. ಅವನು ಪರಮ ಬೋಧಕನಾದ್ದರಿಂದ ದೇವತೆಗಳನ್ನು ಮೀರಿದವನು. ದೇವತೆಗಳು ಅವನ ಆದೇಶಗಳನ್ನು ಅನುಸರಿಸುತ್ತಾರೆ ಅಷ್ಟೇ. ಆದ್ದರಿಂದ ಹರೇ ಕೃಷ್ಣ ಮಾತಾಜಿ ಮೇಲೆ ಭಗವದ್ಗೀತೆಯಲ್ಲಿಯೂ ಶ್ರೀಮದ್ ಹೇಳಿದಂತೆ ಪರಮ ಪ್ರಭುವಿನ ಆದೇಶಗಳನ್ನು ಅನುಸರಿಸುವವನು ಕ್ರಮವಾಗಿ ನಿರ್ಗುಣನಾಗುತ್ತಾನೆ. ಎಂದರೆ ಭೌತಿಕ ಗುಣಗಳ ಪರಸ್ಪರ ಕ್ರಿಯೆಗಳನ್ನು ಮೀರಿದನಾಗಿರುತ್ತಾನೆ. ನಿರ್ಗುಣನಾದವನು ಏಕೆಂದರೆ ನಾವು ಆಗಲೇ ವಿವರಿಸಿದಂತೆ ಭೌತಿಕ ಶ್ರೀಮಂತಿಕೆ ಎಂದರೆ ಭೌತಿಕ ಗುಣತ್ರಯಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಹೆಚ್ಚುವುದು ಎಂದರ್ಥ. ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುವುದರಿಂದ ಮನುಷ್ಯನು ಭೌತಿಕ ಶ್ರೀಮಂತಿಕೆಯಿಂದ ಬೀಗುವುದರ ಬದಲು ಕೃಷ್ಣ ಪ್ರಜ್ಞೆಯಲ್ಲಿ ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಹೆಚ್ಚಿಸಿಕೊಂಡು ಶ್ರೀಮಂತನಾಗುತ್ತಾನೆ. ನಿರ್ಗುಣನಾಗುವುದು ಎಂದರೆ ಶಾಶ್ವತ ಶಾಂತಿ, ನಿರ್ಭಯ, ಧಾರ್ಮಿಕ ಜ್ಞಾನ ಮತ್ತು ವೈರಾಗ್ಯಗಳನ್ನು ಸಾಧಿಸುವುದು ಎಂದರ್ಥ. ಇವೆಲ್ಲವೂ ಭೌತಿಕ ಗುಣಗಳ ಸೋಂಕಿನಿಂದ ಬಿಡುಗಡೆ ಆಗುವುದರ ಲಕ್ಷಣಗಳು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ. ಓಕೆ ಮಾತಾಜಿ. ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನ ತಾತನಾದ ಯುಧಿಷ್ಠಿರ ಮಹಾರಾಜನ ಚಾರಿತ್ರಿಕ ಉದಾಹರಣೆಯನ್ನು ಕೊಟ್ಟರು. ಅಶ್ವಮೇಧ ಯಾಗವನ್ನು ಮುಗಿಸಿದ ನಂತರ ವಿಶಾಲವಾದ ಯೋಗಶಾಲೆಯಲ್ಲಿ ಅಧಿಕಾರದಿಂದ ಮಾತನಾಡಬಲ್ಲವರ ಸಮ್ಮುಖದಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದರು. ವಿಷ್ಣುವಿನ ಭಕ್ತರು ಶ್ರೀಮಂತರಾಗುವುದಿಲ್ಲ, ಆದರೆ ಶಿವನ ಭಕ್ತರು ಭೌತಿಕ ಸಂಪತ್ತನ್ನು ಗಳಿಸುತ್ತಾರೆ. ಇದು ಹೇಗೆ?
ಶುಕಮುನಿಗಳು ಯುಧಿಷ್ಠಿರ ಮಹಾರಾಜನನ್ನು ಖಚಿತವಾಗಿ ನಿನ್ನ ತಾತ ಎಂದೇ ವರ್ಣಿಸಿದರು. ತಾನು ಕೃಷ್ಣನ ನಂಟ ಮತ್ತು ತನ್ನ ತಾತಂದಿರು ದೇವೋತ್ತಮ ಪರಮಪುರುಷನಿಗೆ ಆತ್ಮೀಯರಾಗಿದ್ದರು ಎಂದು ಯೋಚಿಸಲು ಪರೀಕ್ಷಿತ್ ಮಹಾರಾಜನಿಗೆ ಉತ್ತೇಜಿಸಲು ಹೀಗೆ ಹೇಳಿದರು. ಸ್ವಭಾವದಿಂದ ಕೃಷ್ಣನು ಯಾವಾಗಲೂ ತೃಪ್ತನೇ ಆದರೂ ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಯಿಂದ ಇನ್ನೂ ಪ್ರೀತನಾದನು, ಏಕೆಂದರೆ ಈ ಪ್ರಶ್ನೆಗಳು ಮತ್ತು ಉತ್ತರಗಳು ಇಡೀ ಕೃಷ್ಣ ಪ್ರಜ್ಞೆಯ ಸಮುದಾಯಕ್ಕೆ ಅರ್ಥವಾಗುತ್ತದೆ. ಕೃಷ್ಣನೊಬ್ಬ ನಿರ್ದಿಷ್ಟ ಭಕ್ತನಿಗೆ ಏನನ್ನಾದರೂ ಹೇಳಿದರೆ ಅದು ಆ ಭಕ್ತನಿಗೆ ಮಾತ್ರ ಉದ್ದೇಶಿದ್ದಲ್ಲ, ಇಡೀ ಮಾನವ ಸಮಾಜವನ್ನು ಉದ್ದೇಶಿಸಿ ಹೇಳಿದ್ದು. ದೇವೋತ್ತಮ ಪರಮಪುರುಷನ ಆದೇಶಗಳು ಬ್ರಹ್ಮ, ಶಿವ ಮತ್ತು ಇತರರ ನಾಯಕತ್ವದಲ್ಲಿರುವ ದೇವತೆಗಳಿಗೆ ಸಹ ಮುಖ್ಯ, ಏಕೆಂದರೆ ಎಲ್ಲ ಜೀವಿಗಳ ಉದ್ಧಾರಕ್ಕಾಗಿ ಭೂಮಿಗೆ ಇಳಿದು ಬರುವ ದೇವೋತ್ತಮ ಪರಮಪುರುಷನ ಆದೇಶಗಳ ಪ್ರಯೋಜನವನ್ನು ಪಡೆಯದಿರುವವನು ನಿಜವಾಗಿಯೂ ನಿರ್ಭಾಗ್ಯನು. ಕೃಷ್ಣನು ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಗೆ ಹೀಗೆ ಉತ್ತರಿಸಿದನು. ನಾನು ಒಬ್ಬ ಭಕ್ತನಲ್ಲಿ ವಿಶೇಷ ಕೃಪೆ ಇಟ್ಟು ಅವನನ್ನು ಪಾಲಿಸಬೇಕೆಂದು ಬಯಸಿದಾಗ ನಾನು ಮಾಡುವ ಮೊದಲನೆಯ ಕೆಲಸವೆಂದರೆ ಅವನ ಸಂಪತ್ತನ್ನು ತೆಗೆದುಕೊಂಡು ಬಿಡುವುದು. ಭಕ್ತನು ಒಂದು ಪೈಸೆಯೂ ಇಲ್ಲದೆ ದಿವಾಳಿಯಾದಾಗ ಅಥವಾ ಹಿಂದಿನ ಸ್ಥಿತಿಗೆ ಹೋಲಿಸಿದಂತೆ ರಿಕ್ತನಾದಾಗ ಅವನ ನೆಂಟರು, ಕುಟುಂಬದವರು ಅವನಲ್ಲಿ ಆಸಕ್ತಿಯನ್ನು ವಹಿಸುವುದಿಲ್ಲ. ಬಹುಮಟ್ಟಿಗೆ ಅವನೊಡನೆ ತಮ್ಮ ಸಂಬಂಧವನ್ನು ಕಳೆದುಕೊಳ್ಳುತ್ತಾರೆ. ಆಗ ಭಕ್ತನ ದುಃಖವು ಇಮ್ಮಡಿಯಾಗುತ್ತದೆ. ಮೊದಲನೆಯದಾಗಿ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ ಓದ್ತೀರಾ ಮಾತಾಜಿ? ಓದ್ತೇನೆ ಮಾತಾಜಿ, 1 ನಿಮಿಷ ಮಾತಾಜಿ. ಹರೇ ಕೃಷ್ಣ. ಎಲ್ಲಿಂದ ಮಾತಾಜಿ? ಮೊದಲನೆಯದಾಗಿ ಇಲ್ಲಿಂದ. ಹರೇ ಕೃಷ್ಣ. ಮೊದಲನೆಯದಾಗಿ ಕೃಷ್ಣನು ತನ್ನ ಸಂಪತ್ತನ್ನು ತೆಗೆದುಕೊಂಡು ಬಿಟ್ಟನೆಂದು ಅವನಿಗೆ ದುಃಖವಾಗುತ್ತದೆ. ಎರಡನೆಯದಾಗಿ ತನ್ನ ಬಡತನದ ಕಾರಣದಿಂದ ನೆಂಟರು ದೂರವಾದಾಗ ಅವನಿಗೆ ಇನ್ನೂ ದುಃಖವಾಗುತ್ತದೆ. ಆದರೆ ಭಕ್ತನು ಇಂತಹ ದುಸ್ಥಿತಿಗೆ ಇಳಿದಾಗ ಇದು ಅವನ ಕರ್ಮ ಫಲವಲ್ಲ ಎನ್ನುವುದನ್ನು ನಾವು ಗಮನಿಸಬೇಕು. ಈ ಬಡತನದ ಸ್ಥಿತಿಯು ದೇವೋತ್ತಮ ಪರಮ ಪುರುಷನ ಸೃಷ್ಟಿ. ಹಾಗೆಯೇ ಭಕ್ತನು ಪ್ರಾಪಂಚಿಕವಾಗಿ ಶ್ರೀಮಂತನಾದಾಗ ಅದು ಅವನ ಇಂದಿನ ಪುಣ್ಯ ಕರ್ಮಗಳ ಫಲವಲ್ಲ. ಭಕ್ತನು ಇನ್ನೂ ಬಡವನಾಗಲಿ ಅಥವಾ ಶ್ರೀಮಂತನಾಗಲಿ ಅದನ್ನು ಮಾಡಿದವನು ದೇವೋತ್ತಮ ಪರಮ ಪುರುಷ. ಭಕ್ತನು ಸಂಪೂರ್ಣವಾಗಿ ತನ್ನನ್ನು ಅವಲಂಬಿಸಿ ಎಲ್ಲ ಪ್ರಾಪಂಚಿಕ ಋಣಗಳಿಂದ ಮುಕ್ತನಾಗಬೇಕೆಂದು ಕೃಷ್ಣನು ಹೀಗೆ ಮಾಡುತ್ತಾನೆ. ಹೀಗಾದಾಗ ಭಕ್ತನು ತನ್ನ ಶಕ್ತಿ, ಮನಸ್ಸು ಮತ್ತು ದೇಹ ಎಲ್ಲವನ್ನು ಪ್ರಭುವಿನ ಸೇವೆಯಲ್ಲಿ ಕೇಂದ್ರೀಕರಿಸಬಹುದು. ಇದೇ ಪರಿಶುದ್ಧ ಭಕ್ತಿಪೂರ್ವಕ ಸೇವೆ. ನಾರದ ಪಂಚರಾತ್ರದಲ್ಲಿ ಸರ್ವೋಪಾಧಿ ವಿನುರ್ಮುಕ್ತಂ ಎಂದು ಹೇಳಿದೆ. ಹೀಗೆಂದರೆ ಎಲ್ಲ ನಾಮ ನಿರ್ದೇಶನಗಳಿಂದ ಮುಕ್ತವಾಗುವುದು. ಸಂಸಾರ, ಸಮಾಜ, ಜಾತಿ, ದೇಶ ಅಥವಾ ಮಾನವ ಕುಲ ಇವುಗಳಿಗಾಗಿ ಮಾಡಿದ ಕೆಲಸಗಳಿಗೆಲ್ಲ ಹೆಸರುಗಳುಂಟು. ನಾನು ಈ ಸಮಾಜಕ್ಕೆ ಸೇರಿದವನು, ನಾನು ಈ ಜಾತಿಗೆ ಸೇರಿದವನು, ನಾನು ಈ ದೇಶಕ್ಕೆ ಸೇರಿದವನು, ನಾನು ಈ ಜೀವ ವರ್ಗಕ್ಕೆ ಸೇರಿದವನು, ಹೀಗೆ ಗುರುತಿಸುವುದು ಬರಿಯ ನಾಮ ನಿರ್ದೇಶನ. ಭಗವಂತನ ಕೃಪೆಯಿಂದ ಭಕ್ತನು ಎಲ್ಲ ನಾಮ ನಿರ್ದೇಶನಗಳಿಂದ ಮುಕ್ತನಾದಾಗ ಅವನ ಭಕ್ತಿಪೂರ್ವಕ ಸೇವೆಯು ನೈಷ್ಕರ್ಮ್ಯ. ಜ್ಞಾನಿಗಳು ಮನುಷ್ಯನ ಕರ್ಮಗಳಿಂದ ಯಾವ ಮಾತಾಜಿ ನಾನೇನೋ ಡ್ರಾಪ್ ಮಾಡದ್ನಾ? ಎಲ್ಲ ನಾಮ ನಿರ್ದೇಶನಗಳಿಂದ ಮುಕ್ತನಾದಾಗ ಅವನ ಭಕ್ತಿಪೂರ್ವಕ ಸೇವೆಯು ನೈಷ್ಕರ್ಮ್ಯ. ಜ್ಞಾನಿಗಳು ಮನುಷ್ಯನ ಕರ್ಮಗಳಿಂದ ಯಾವ ಭೌತಿಕ ಪರಿಣಾಮ ಆಗದಿರುವ ನೈಷ್ಕರ್ಮ ಸ್ಥಿತಿಗೆ ಆಕರ್ಷಿತರಾಗಿರುತ್ತಾರೆ. ಭಕ್ತನ ಕರ್ಮಗಳಿಗೆ ಫಲಗಳಿಲ್ಲದೆ ಇದ್ದಾಗ ಅವು ಕರ್ಮ ಫಲಗಳಾಗುವುದಿಲ್ಲ. ವೇದಗಳ ಸಾಕಾರ ರೂಪಗಳು ಆಗಲೇ ವಿವರಿಸಿದಂತೆ ಭಕ್ತನ ಸುಖ ದುಃಖಗಳನ್ನು ದೇವೋತ್ತಮ ಪರಮಪುರುಷನು ಭಕ್ತನಿಗಾಗಿ ಉಂಟು ಮಾಡುತ್ತಾನೆ. ಆದುದರಿಂದ ಭಕ್ತನು ತನ್ನ ಸುಖಕ್ಕಾಗಲಿ ತನ್ನ ದುಃಖಕ್ಕಾಗಲಿ ಲಕ್ಷ್ಯ ಮಾಡುವುದಿಲ್ಲ. ತನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ. ಅವನ ವರ್ತನೆಯು ಕಾಮ್ಯ ಕರ್ಮಕ್ಕೆ ಅಧೀನವಾಗಿದೆ ಎಂದು ಕಂಡರೂ ವಾಸ್ತವವಾಗಿ ಅವನು ಕರ್ಮ ಫಲದಿಂದ ಮುಕ್ತನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ ಎಕ್ಸ್ಪ್ಲೇನ್ ಮಾಡ್ತಿದ್ದ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಕೇಳ್ತದಲ್ಲ ವಾಯ್ಸ್? ಮಾತಾಜಿ ಕೇಳಿಸ್ತಿದೆ ಮಾತಾಜಿ. ಶಿವನನ್ನು ಕಾಪಾಡಿರಿ. ಕೃಷ್ಣನ ಶ್ರೇಷ್ಠ ಭಕ್ತ ಪರೀಕ್ಷಿತ್ ಮಹಾರಾಜ
ಅವನು ಯಾವಾಗ್ಲೂ ಮುಕ್ತನಾಗಿದ್ದವನೇ. ಆದ್ರೆ ಇಲ್ಲಿ ಸ್ಪಷ್ಟ ಮಾಡಿಕೊಡೋದಕ್ಕಾಗಿ ಸುಖಮುನಿಗಳಿಗೆ ನಮ್ಗೆಲ್ಲ ಸ್ಪಷ್ಟ ಮಾಡಿ ಕೊಡ್ಬೇಕು. ಅದಕ್ಕಾಗಿ ಅವನು ಸುಖಮುನಿಗಳಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ, ವೇದಗಳ ಅಂತಿಮ ಗುರಿ ಯಾವುದು? ಸುಖಮುನಿಗಳು ಸನಂದನನಿಂದ ಹಿಡಿದು ನಾರಾಯಣ ಋಷಿ, ನಾರದ, ವ್ಯಾಸರು, ಹೀಗೆ ಅಲ್ಲಿ ಸುಖಮುನಿಗಳವರೆಗೆ ಗುರು ಶಿಷ್ಯ ಪರಂಪರೆಯ ಅಧಿಕೃತ ವರ್ಣನೆಯನ್ನು ನೀಡಿ ವಿಷಯವನ್ನ ಇಲ್ಲಿ ಸ್ಪಷ್ಟ ಮಾಡ್ತಾರೆ. ಇಲ್ಲಿ ಇದರ ನಿರ್ಣಯ ಏನು ಅಂತ ಹೇಳಿದ್ರೆ, ವೇದಗಳ ಅಂತಿಮ ಗುರಿ ಭಕ್ತಿ ಅಂತೇಳಿ. ಹೊಸದಾಗಿ ಭಕ್ತನಾದವನು ಬದುಕಿನ ಅಂತಿಮ ಗುರಿ ಅಥವಾ ವೇದಗಳ ತೀರ್ಮಾನವು ಅದು ಭಕ್ತಿಯ ಮಟ್ಟಕ್ಕೆ ಏರುವುದಾದ್ರೆ ವಿಷ್ಣುವಿನ ಭಕ್ತ ಅವನು ಸಾಮಾನ್ಯವಾಗಿ ಪ್ರಾಪಂಚಿಕವಾಗಿ ಅಷ್ಟೇನು ಶ್ರೀಮಂತನಲ್ಲ. ಆದ್ರೆ ಶಿವಭಕ್ತರು ತುಂಬಾ ಶ್ರೀಮಂತರಾಗಿರ್ತಾರೆ ಎಂದು ಕಾಣುವುದು ಏಕೆ ಅಂತೇಳಿ ಇಲ್ಲಿ ನಾವು ಪ್ರಶ್ನಿಸಬಹುದು. ಈ ವಿಷಯವನ್ನು ಸ್ಪಷ್ಟಪಡಿಸಲು ಪರೀಕ್ಷಿತ್ ಮಹಾರಾಜ ಸುಖಮುನಿಗಳನ್ನು ಹೀಗೆ ಕೇಳ್ತಾನೆ. ಪ್ರಿಯ ಸುಖಮುನಿಗಳೇ, ಮನುಷ್ಯ, ರಾಕ್ಷಸ ಅಥವಾ ದೇವಗಣದಲ್ಲಿ ಯಾರೇ ಆಗ್ಲಿ ಅವರು ಶಿವನನ್ನು ಪೂಜಿಸುವವರು ಅವರು ಸ್ವತಃ ಶಿವನೇ ಬಡವನಂತೆ ಇದ್ರು ಕೂಡ ದೇವಗಣದಲ್ಲಿ ಬಡವನಂತೆ ಇದ್ರು ಕೂಡ ಪ್ರಾಪಂಚಿಕವಾಗಿ ಬಹು ಶ್ರೀಮಂತರಾಗ್ತಾರೆ. ಇದಕ್ಕೆ ಪ್ರತಿಯಾಗಿ ಸಿರಿದೇವಿಯನ್ನು ನಿಯಂತ್ರಿಸುವ ವಿಷ್ಣುವಿನ ಭಕ್ತರು ಅಷ್ಟೇನು ಐಶ್ವರ್ಯರಾಗವಾದಂತೆ ಕಾಣುವುದಿಲ್ಲ. ಕೆಲವೊಮ್ಮೆ ಅಯ್ಯೋ ಸುಧು, ಯಾಕೆ ಹೋಗ್ಬೇಡ್ವ ಹಂಗೆಲ್ಲಾನು ಮಾತ್ರೆಗಳಿಗೆ? ಚಿತ್ರಮೋಹಿನಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಇಲ್ಲಿ ಪ್ರಾಪಂಚಿಕವಾಗಿ ಏನೂ ಇಲ್ಲದ ಸ್ಥಿತಿಯಲ್ಲಿ ಕೂಡ ವಿಷ್ಣು ಭಕ್ತರು ಇರ್ತಾರೆ. ಶಿವನು ಒಂದು ಮರದ ಕೆಳಗೆ ಅಥವಾ ಹಿಮಾಲಯದ ಹಿಮದಲ್ಲಿ ಅವನು ವಾಸ ಮಾಡ್ತಾನೆ. ಆದ್ರೂ ಅವನು ತನಗಾಗಿ ಒಂದು ಮನೆಯನ್ನು ಕೂಡ ಕಟ್ಟಿಕೊಳ್ಳುವುದಿಲ್ಲ. ಆದ್ರೆ ಯಾರು ಶಿವಭಕ್ತರು ಇರ್ತಾರೋ ಅವರು ತುಂಬಾ ಶ್ರೀಮಂತರಾಗಿರ್ತಾರೆ. ಆದ್ರೆ ಕೃಷ್ಣ ಅಥವಾ ವಿಷ್ಣು ಅವರು ವೈಕುಂಠದಲ್ಲಾಗ್ಲಿ ಅಥವಾ ಈ ಭೌತಿಕ ಪ್ರಪಂಚದಲ್ಲಿ ಆಗ್ಲಿ ಬಹು ಶ್ರೀಮಂತನಾಗಿ ಇರ್ತಾನೆ. ಆದ್ರೆ ಅವನ ಭಕ್ತರು ತುಂಬಾ ಬಡವರಾಗಿ ಇರ್ತಾರೆ. ಅದೇಕೆ? ಪರೀಕ್ಷಿತ ಮಹಾರಾಜನ ಪ್ರಶ್ನೆಯು ಬುದ್ಧಿವಂತರ ಪ್ರಶ್ನೆ. ಅದು ಶಿವನ ಭಕ್ತರು ವಿಷ್ಣು ಭಕ್ತರು ಈ ಎರಡು ಭಕ್ತರಲ್ಲಿ ಯಾವಾಗ್ಲೂ ಒಮ್ಮತ ಅಂತ ಹೇಳಿ ಇರುವುದಿಲ್ಲ. ಇಂದಿಗೂ ಭಾರತದಲ್ಲಿ ಈ ಎರಡು ವರ್ಗಗಳು ಒಬ್ಬರನ್ನೊಬ್ಬರು ಟೀಕೆ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ರಾಮಾನುಜಾಚಾರ್ಯರ ಅನುಯಾಯಿಗಳು, ಶಂಕರಾಚಾರ್ಯರ ಅನುಯಾಯಿಗಳು ವೇದಗಳ ನಿರ್ಣಯವನ್ನು ಅರ್ಥ ಮಾಡಿಕೊಳ್ಳಲು ಆಗಾಗ ಸಭೆಗಳನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಇಂತಹ ಸಭೆಗಳಲ್ಲಿ ರಾಮಾನುಜಾಚಾರ್ಯ ಅನುಯಾಯಿಗಳೇ ಗೆಲ್ತಾರೆ, ವಿಜಯಗಳಾಗ್ತಾರೆ. ಆದುದರಿಂದ ಸುಖಮುನಿಗಳ ಈ ಪ್ರಶ್ನೆಯನ್ನು ಕೇಳಿ ಪರಿಸ್ಥಿತಿಯನ್ನು ಸ್ಪಷ್ಟ ಮಾಡಿಕೊಳ್ಬೇಕು. ಅದಕ್ಕೆ ಪರೀಕ್ಷಿತ ಮಹಾರಾಜ ಇಚ್ಛಿಸ್ತಾನೆ. ಶಿವಭಕ್ತರು ಬಹು ಶ್ರೀಮಂತರಾದ್ರೂ ಶಿವ ಬಡವನಂತೆ ಇರ್ತಾನೆ. ಆದ್ರೆ ಕೃಷ್ಣ ಅಥವಾ ವಿಷ್ಣುವು ಯಾವಾಗ್ಲೂ ಅವರು ಸಂಪತ್ತಿನಿಂದ ಕೂಡಿದ್ರೆ ಅವನ ಭಕ್ತರು ಬಡವರಾಗಿ ಇರ್ತಾರೆ. ಇದು ವಿಚಾರವಂತನಿಗೆ ಪರಸ್ಪರ ವಿರುದ್ಧವಾಗಿ ಇದ್ರೂ ಕೂಡ ಒಗಟಾಗಿ ಕಾಣ್ತದೆ. ಹಾಗೆ ಶಿವ ಮತ್ತು ವಿಷ್ಣು ಇವರ ಪೂಜೆಗಳಲ್ಲಿ ಮೇಲ್ನೋಟಕ್ಕೆ ಕಾಣುವ ವಿರೋಧಗಳನ್ನು ಕುರಿತು ಪರೀಕ್ಷಿತ್ ಮಹಾರಾಜ ಕೇಳಿದ ಪ್ರಶ್ನೆಗೆ ಸುಖಮುನಿಗಳು ಕೂಡ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶಿವ ಅವನು ಭೌತಿಕ ಶಕ್ತಿಯ ಒಡೆಯ, ಅಂದ್ರೆ ದುರ್ಗಾದೇವಿ ಭೌತಿಕ ಶಕ್ತಿಯ ಆ ಪ್ರತಿನಿಧಿ. ಶಿವನು ಅವಳ ಪತಿ. ದುರ್ಗಾದೇವಿಯು ಶಿವನ ಆಧೀನದಲ್ಲಿ ಇರುವುದರಿಂದ ಶಿವನು ಭೌತಿಕ ಶಕ್ತಿಯ ಒಡೆಯ. ಭೌತಿಕ ಶಕ್ತಿಯು ಅದು ಸಾತ್ವಿಕ, ರಾಜಸ ಮತ್ತು ತಾಮಸ ಈ ಮೂರು ಗುಣಗಳಲ್ಲಿ ಪ್ರಕಟವಾಗ್ತದೆ. ಆದುದರಿಂದ ಶಿವನು ಈ ಗುಣತ್ರಯಗಳ ಒಡೆಯವನು. ಅವನು ಬದ್ಧಾತ್ಮನ ಒಳಿತಿಗಾಗಿ ಈ ಗುಣಗಳೊಡನೆ ಸಂಬಂಧವನ್ನು ಇಟ್ಟುಕೊಂಡಿದ್ರು ಕೂಡ ಅವನು ಅದಕ್ಕೆ ನಿರ್ದೇಶಕ. ಶಿವನ ಮೇಲೆ ಆ ತ್ರಿಗುಣಗಳ ಪ್ರಭಾವ ಆಗುವುದಿಲ್ಲ. ಈ ಗುಣತ್ರಯಗಳು ಬದ್ಧಾತ್ಮದ ಮೇಲೆ ಪ್ರಭಾವವನ್ನು ಬೀರಿದ್ರು ಕೂಡ ಶಿವನು ಆ ಗುಣಗಳ ಪ್ರಭುವಾದ್ದರಿಂದ ಅವು ಅವನ ಮೇಲೆ ಪ್ರಭಾವವನ್ನು ಬೀರಲಾರವು. ಇಲ್ಲಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವುದರ ಫಲವು ವಿಷ್ಣುವನ್ನು ಪೂಜಿಸುವುದರ ಫಲಕ್ಕೆ ಸಮ ಎಂದು ಸಾಕಷ್ಟು ಬುದ್ಧಿ ಇಲ್ಲದವರು ಮಾತ್ರ ಭಾವಿಸ್ತಾರೆ ಎನ್ನುವುದನ್ನು ಇಲ್ಲಿ ಸುಖಮುನಿಗಳ ಮಾತುಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು.
ಶಿವನನ್ನು ಪೂಜಿಸಿದ್ರೆ ಒಂದು ಫಲ ಮಾತ್ರ ದೊರೆಯುತ್ತದೆ, ವಿಷ್ಣುವನ್ನು ಪೂಜಿಸಿದ್ರೆ ಇನ್ನೊಂದು ಫಲ ದೊರೆಯುತ್ತದೆ ಎಂದು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಇದೇ ಮಾತನ್ನು ಹೇಳ್ತಾರೆ. ಆದ್ರೆ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವವರು ಆಯಾ ದೇವತೆಗಳು ಕೊಡಬಹುದಾದ ಫಲಗಳನ್ನು ಪಡೀತಾರೆ ನಿಜ. ಹಾಗೆ ಭೌತಿಕ ಶಕ್ತಿಯನ್ನು ಯಾರು ಪೂಜಿಸುವವರು ಅದಕ್ಕೆ ತಕ್ಕ ಫಲವನ್ನು ಪಡೀತಾರೆ. ಪಿತರನ್ನು ಪೂಜಿಸುವವರು ಅಂತಹುದೇ ಫಲವನ್ನು ಪಡೀತಾರೆ. ಪರಮಪ್ರಭು ವಿಷ್ಣು ಅಥವಾ ಕೃಷ್ಣನ ಭಕ್ತಿಪೂರ್ವಕ ಸೇವೆ ಅಥವಾ ಪೂಜೆಯನ್ನು ಮಾಡುವವರಿಗೆ ವೈಕುಂಠ ಅಥವಾ ಕೃಷ್ಣ ಲೋಕಕ್ಕೆ ಅವರು ಹೋಗ್ತಾರೆ. ಶಿವ ಅಥವಾ ಬ್ರಹ್ಮ ಅಥವಾ ಬೇರಾವ ದೇವತೆಯನ್ನು ಪೂಜಿಸಿದ್ರು ಆ ದಿವ್ಯ ಪ್ರದೇಶವನ್ನು ಅಥವಾ ಪರಮಯೋಮವನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾವುದು? ಕೃಷ್ಣ ಲೋಕಕ್ಕೆ, ವೈಕುಂಠಕ್ಕೆ. ಈ ಭೌತಿಕ ಜಗತ್ತು, ಭೌತಿಕ ಪ್ರಕೃತಿಯ ಈ ಗುಣತ್ರಯಗಳಿಂದ ಉತ್ಪತ್ತಿ ಆಗಿರುವುದರಿಂದ ಎಲ್ಲಾ ಬಗೆಯ ಅಭಿವ್ಯಕ್ತಿಗಳು ಈ 3 ಗುಣಗಳಿಂದಲೇ ಬರ್ತದೆ. ಭೌತಿಕ ವಿಜ್ಞಾನದ ನೆರವಿನಿಂದ ಆಧುನಿಕ ನಾಗರಿಕತೆಯ ಅನೇಕ ಯಂತ್ರಗಳನ್ನು ಬದುಕಿಗೆ ನಮ್ಗೆ ನೆಮ್ಮದಿಯಾಗಿ ಕೊಡುವ ವಸ್ತುಗಳನ್ನು ಕೂಡ ಸೃಷ್ಟಿಸಿದೆ. ಆದ್ರೆ ಅವೆಲ್ಲ ಈ 3 ಗುಣಗಳ ಪರಸ್ಪರ ಕ್ರಿಯೆಗಳ ಅದು ವಿವಿಧವಾದ ರೂಪಗಳು. ಇಲ್ಲಿ ಶಿವನ ಭಕ್ತರು ಹಲವು ಪ್ರಾಪಂಚಿಕ ವಸ್ತುಗಳನ್ನು ಗಳಿಸಿಕೊಂಡ್ರು ಕೂಡ ಈ 3 ಗುಣಗಳು ಉತ್ಪಾದಿಸಿದ ವಸ್ತುಗಳನ್ನಷ್ಟೇ ಅವರು ಸಂಗ್ರಹ ಮಾಡ್ತಾರೆ ಎನ್ನುವುದನ್ನು ನಾವು ಇಲ್ಲಿ ತಿಳಿಬೇಕು ಅಂತ ಹೇಳಿ ಹೇಳಿದ್ದಾರೆ. ಈ 3 ಗುಣಗಳನ್ನು 16 ಭಾಗಗಳನ್ನಾಗಿ ಮಾಡಿದ್ದಾರೆ. ಅಂದ್ರೆ ಇವುಗಳಲ್ಲಿ 10 ಇಂದ್ರಿಯಗಳು, 10 ಇಂದ್ರಿಯಗಳು ಅಂದ್ರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು, ಹಾಗೆ ಮನಸ್ಸು ಮತ್ತು ಪಂಚಭೂತಗಳು ಅಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಈ 16 ಅಲ್ಲಿ 5, 5, 10 ಮತ್ತೆ ಪ್ಲಸ್ ಈ ಪೃಥ್ವಿ, ಆಕಾಶ, ತೇಜಸ್ಸು, ವಾಯು, ಅಗ್ನಿ, ಇವುಗ 5, ನಂತರ ಮನಸ್ಸು, ಹಾಗೆ ಒಟ್ಟಿಗೆ 16 ಅಂಶಗಳು. 3 ಗುಣಗಳ ಅದು ವಿಸ್ತೃತ ರೂಪಗಳು. 3 ಗುಣಗಳು ಯಾವುದು? ಸತ್ವ, ರಜಸ್ಸು, ತಮಸ್ಸು. ಭೌತಿಕ ಸುಖ ಅಥವಾ ಶ್ರೀಮಂತಿಗೆ ಅಂದ್ರೆ ಇಂದ್ರಿಯಗಳನ್ನು, ಅದರಲ್ಲಿಯೂ ಜನನೇಂದ್ರಿಯ, ನಾಲಗೆ ಮತ್ತೆ ಮನಸ್ಸು ಅದನ್ನು ತೃಪ್ತಿಪಡಿಸುವುದು. ಹಾಗೆ ಅರ್ಥ ಅದಕ್ಕೆ ಜನನೇಂದ್ರಿಯ ಹಾಗೂ ನಾಲಗೆ ಈ 2 ಅಂಗಗಳನ್ನು ವ್ಯಕ್ತಿಯು ಹೇಗೆ ದುಡಿಸಿಕೊಳ್ಳುತ್ತಾನೆ ಎಂಬುದನ್ನು ಅವಲಂಬಿಸಿ ಈ ಭೌತಿಕ ಜಗತ್ತಿನಲ್ಲಿ ಅವನ ಸಂಪತ್ತನ್ನು ಲೆಕ್ಕ ಹಾಕಲಾಗ್ತದೆ. ಈಗ ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ, ವ್ಯಕ್ತಿ ತನ್ನ ಲೈಂಗಿಕ ಸಾಮರ್ಥ್ಯವನ್ನು ಎಷ್ಟು ಅವನಾಗಿ ಬಳಸಿಕೊಳ್ತಾನೆ, ಮತ್ತೆ ಅವನು ರುಚಿ ರುಚಿಯಾದ ಖಾದ್ಯ ಪದಾರ್ಥಗಳನ್ನು ಭಕ್ಷಿಸುವ ತನ್ನ ಈ ನಾಲಗೆ ಚಾಪಲ್ಯವನ್ನು ಹೇಗೆ ತಣಿಸಿಕೊಳ್ತಾನೆ ಎನ್ನುವುದು ವ್ಯಕ್ತಿಯ ಯಶಸ್ಸಿನ ಅಳತೆಗೋಲು. ಹಾಗೆ ವಿಷಯ ಸುಖ ಮತ್ತು ನಾಲಗೆ ಚಾಪಲ್ಯದ ತನಿಖೆ ಈ 2 ತತ್ವಗಳನ್ನು ಆಧರಿಸಿ ಮನೋಕಲ್ಪನೆಗಳ ಮೂಲಕ ಭೋಗದ ವಸ್ತುಗಳನ್ನು ಸೃಷ್ಟಿಸಿಕೊಳ್ಬೇಕಾಗಿದೆ. ಐಹಿಕ ನಾಗರಿಕತೆಯ ಮುನ್ನಡೆಗೆ ಇದು ಅಗತ್ಯ. ಶಿವನ ಭಕ್ತರು ಏಕೆ ಶ್ರೀಮಂತರಾಗ್ತಾರೆ ಎನ್ನುವ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ಉತ್ತರ ಈ ಕೆಳಗೆ. ಶಿವನ ಭಕ್ತರು ಪ್ರಾಪಂಚಿಕ ಗುಣಗಳ ದೃಷ್ಟಿಯಿಂದ ಮಾತ್ರ ಶ್ರೀಮಂತರವರು. ವಾಸ್ತವವಾಗಿ ನಾವು ನಾಗರಿಕತೆಯ ಪ್ರಗತಿ ಎಂದುಕೊಳ್ಳುವುದು ಭೌತಿಕ ಅಸ್ತಿತ್ವದಲ್ಲಿ ಸಿಕ್ಕಿಕೊಳ್ಳುವುದಕ್ಕೆ ಇದೇ ಕಾರಣ. ಅದು ಪ್ರಗತಿ ಅಲ್ಲ, ಅವನತಿಯಷ್ಟೇ. ಇದರ ನಿರ್ಣಯ ಏನೆಂದ್ರೆ, ಶಿವನು ಈ 3 ಗುಣಗಳ ಒಡೆಯನಾದ್ರಿಂದ ಅವನ ಭಕ್ತರಿಗೆ ಆ ಗುಣಗಳ ಪರಸ್ಪರ ಕ್ರಿಯೆಯಿಂದ ಆದ ವಸ್ತುಗಳು ಅದು ಇಂದ್ರಿಯ ತೃಪ್ತಿಗಾಗಿ ಲಭ್ಯವಾಗ್ತದೆ. ಆದ್ರೆ ಗುಣಾತ್ಮಕವಾದ ಅಸ್ತಿತ್ವವನ್ನು ಮನುಷ್ಯನು ಮೀರ್ಬೇಕು ಎನ್ನುವ ಉಪದೇಶವನ್ನು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಿಸ್ತ್ರಯ ಗುಣಯೋ ಭವಾರ್ಜುನ. ಮನುಷ್ಯ ಜೀವನದ ಮಹತ್ತಾದ ಗುರಿ ಎಂದ್ರೆ ಗುಣತ್ರಯಗಳನ್ನು ಮೀರುವುದು. ನಿಸ್ತ್ರಯ ಪುಣ್ಯನಾಗದೆ ಭೌತಿಕ ತೊಡಕಿನಿಂದ ಒಬ್ಬನು ಮುಕ್ತನಾಗುವುದಿಲ್ಲ. ಹೀಗೆಂದ್ರೆ ಶಿವನಿಂದ ಈಗ ದೊರೆಯುವಂತಹ ವಸ್ತುಗಳಿಂದ ಮನುಷ್ಯ ಶ್ರೀಮಂತನಾಗಿರುವಂತೆ ಕಂಡ್ರು ಕೂಡ ಅವುಗಳಿಂದ ಬದ್ಧ ಜೀವಿಗಳಿಗೆ ಏನಾದ್ರೂ ವಾಸ್ತವಿಕವಾಗಿ ಉಪಕಾರ ಆಗುವುದಿಲ್ಲ ಅಂತೇಳಿ ಸುಖಮುನಿಗಳು ಮತ್ತೆ ಮುಂದುವರಿಸ್ತಾರೆ. ದೇವೋತ್ತಮ ಪರಮ ಪುರುಷನಾದ ಹರಿ ವಿಷ್ಣು, ಅವನು ಭೌತಿಕ ಪ್ರಕೃತಿ ಈ 3 ಗುಣಗಳಿಗೆ ಅವನು ಕೂಡ ಮೀರಿದವನು. ಅವನಿಗೆ ಶರಣಾಗತರು ಯಾರಾಗ್ತಾರೋ ಅವರು ಭೌತಿಕ ಪ್ರಕೃತಿಯ 3 ಗುಣಗಳ ನಿಯಂತ್ರಣವನ್ನು ಕೂಡ ಮೂಡ್ತಾರೆ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದೆ. ಹರಿಯ ಭಕ್ತರು 3 ಭೌತಿಕ ಗುಣಗಳನ್ನು ಮೀರಿದವರಾದುದರಿಂದ ಅವನು ಖಂಡಿತವಾಗಿ ಅವುಗಳನ್ನು ಮೀರಿದವನು. ಹರಿ ಅಥವಾ ಕೃಷ್ಣನು ಆದಿ ದೇವೋತ್ತಮ ಪರಮ ಪುರುಷ.
ಅಂತೇಳಿ ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಿದೆ. ಪ್ರಕೃತಿಗಳಲ್ಲಿ ಅಥವಾ ಸಾಮರ್ಥ್ಯಗಳಲ್ಲಿ 2 ವರ್ಗಗಳು, ಅಂತರಂಗ ಸಾಮರ್ಥ್ಯ ಮತ್ತು ಬಹಿರಂಗ ಸಾಮರ್ಥ್ಯ. ಕೃಷ್ಣನು ಈ 2 ಪ್ರಕೃತಿಗಳಿಗೂ ಕೂಡ ಅಥವಾ ಈ ಸಾಮರ್ಥ್ಯಗಳಿಗೂ ಅವನು ಪ್ರಭ, ಅಂತರಂಗಕ್ಕೂ ಬಹಿರಂಗಕ್ಕೂ ಅವನೇ ಭಗವಂತ. ಅವನು ಸರ್ವದೃಕ್ ಅಥವಾ ಅಂತರಂಗ ಮತ್ತು ಬಹಿರಂಗ ಸಾಮರ್ಥ್ಯಗಳನ್ನು ವೀಕ್ಷಿಸುವವನು, ನೋಡುವವನು. ಅವನು ಉಪದೃಷ್ಟ ಎಂದರೆ ಪರಮ ಬೋಧಕ ಅಂತ ಹೇಳಿ ವರ್ಣಿಸ್ತಾನೆ. ಅವನು ಪರಮ ಬೋಧಕನಾದದ್ರಿಂದ ದೇವತೆಗಳನ್ನು ಕೂಡ ಮೀರಿದವನು. ದೇವತೆಗಳು ಕೂಡ ಅವನ ಆದೇಶಗಳನ್ನು ಅನುಸರಿಸ್ತಾರೆ, ಭಗವಂತನದು ಅಷ್ಟೇ. ಆದುದರಿಂದ ಭಗವದ್ಗೀತೆಯಲ್ಲಿಯೂ ಶ್ರೀಮದ್ ಭಾಗವತದಲ್ಲಿಯೂ ಹೇಳಿದಂತೆ ಪರಮ ಪ್ರಭುವಿನ ಆದೇಶಗಳನ್ನು ಅನುಸರಿಸುವವನು ಕ್ರಮವಾಗಿ ಅವನು ನಿರ್ಗುಣನಾಗ್ತಾನೆ. ಅಂದ್ರೆ ಭೌತಿಕ ಗುಣಗಳ ಪರಸ್ಪರ ಕ್ರಿಯೆಗಳನ್ನು ಮೀರಿದವನು ಆಗ್ತಾನೆ. ನಿರ್ಗುಣನಾಗುವುದು ಅಂದ್ರೆ ಭೌತಿಕ ಶ್ರೀಮಂತಿಕೆ ಇಲ್ಲದೆ ಇರುವಂತದ್ದು ಎಂದರ್ಥ. ಏಕೆಂದ್ರೆ ನಾವು ಈಗಲೇ ಇಲ್ಲಿ ವಿವರಿಸಿದ್ದಾರೆ, ಭೌತಿಕ ಶ್ರೀಮಂತಿಕೆ ಅಂದ್ರೆ ಭೌತಿಕವಾದ ಗುಣತ್ರಯಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು, ಅದು ಹೆಚ್ಚುವುದು ಎಂದರ್ಥ. ಇಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುವುದರಿಂದ ಮನುಷ್ಯನು ಭೌತಿಕ ಶ್ರೀಮಂತಿಕೆಯಿಂದ ಬೀಗುವುದರ ಬದಲು ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಹೆಚ್ಚಿಸಿಕೊಂಡು ಆಧ್ಯಾತ್ಮಿಕದಲ್ಲಿ ಅವನು ಶ್ರೀಮಂತನಾಗ್ತಾನೆ. ನಿರ್ಗುಣವಾಗುವುದು ಎಂದರೆ ಶಾಶ್ವತವಾದ ಶಾಂತಿ, ನಿರ್ಭಯ, ಧಾರ್ಮಿಕತೆ, ಜ್ಞಾನ ಮತ್ತು ವೈರಾಗ್ಯ ಅದನ್ನು ಸಾಧಿಸುವುದು ಎಂದು ಅರ್ಥ. ಇವೆಲ್ಲವೂ ಭೌತಿಕ ಗುಣಗಳ ಸೋಕಿನಿಂದ ಬಿಡುಗಡೆಯಾಗುವುದರ ಲಕ್ಷಣ. ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಶುಕಮುನಿಗಳು ಪರೀಕ್ಷಿತ ಮಹಾರಾಜನ ತಾತನಾದ ಯುಧಿಷ್ಠಿರ ಮಹಾರಾಜನ ಚಾರಿತ್ರಿಕ ಉದಾಹರಣೆಯನ್ನು ಕೊಡ್ತಾರೆ. ಅಶ್ವಮೇಧ ಯಾಗವನ್ನು ಮುಗಿಸಿದ ನಂತರ ವಿಶಾಲವಾದ ಯಾಗಶಾಲೆಯಲ್ಲಿ ಅಧಿಕಾರದಿಂದ ಮಾತನಾಡಬಲ್ಲವರ ಸಮ್ಮುಖದಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದರು. ವಿಷ್ಣುವಿನ ಭಕ್ತರು ಶ್ರೀಮಂತರಾಗುವುದಿಲ್ಲ. ಅಲ್ಲಿ ಆ ಸಮಯದಲ್ಲೇ ಕೇಳ್ತಾರೆ ನೋಡಿ, ಯುಧಿಷ್ಠಿರ ಯಾಗದ ಸಮಯದಲ್ಲಿ, ಅಶ್ವಮೇಧ ಯಾಗದ ಸಮಯದಲ್ಲಿ ವಿಷ್ಣುವಿನ ಭಕ್ತರು ಶ್ರೀಮಂತರಾಗುವುದಿಲ್ಲ, ಆದ್ರೆ ಶಿವನ ಭಕ್ತರು ಭೌತಿಕ ಸಂಪತ್ತನ್ನು ಗಳಿಸ್ತಾರೆ, ಇದು ಹೇಗೆ ಅಂತ. ಸುಖಮುನಿಗಳು ಆಗ ಯುಧಿಷ್ಠಿರ ಮಹಾರಾಜನನ್ನು ಖಚಿತವಾಗಿ ನಿನ್ನ ತಾತ ಎಂದೇ ವರ್ಣಿಸಿದ್ರು. ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ನಿನ್ನ ತಾತ ಯುಧಿಷ್ಠಿರ ಮಹಾರಾಜರು ಮುಂದೆ ತಾನು ಕೃಷ್ಣನ ನಂಟ ಮತ್ತು ತನ್ನ ತಾತಂದಿರು ದೇವೋತ್ತಮ ಪರಮ ಪುರುಷರಿಗೆ ಆತ್ಮೀಯರಾಗಿದ್ರು ಎಂದು ಯೋಚಿಸಲು ಪರೀಕ್ಷಿತ ಮಹಾರಾಜನಿಗೆ ಉತ್ತೇಜಿಸಲು ಅವರು ಈ ರೀತಿ ಹೇಳ್ತಾರೆ. ಅಲ್ಲಿ ಸ್ವಭಾವದಿಂದ ಕೃಷ್ಣನು ಯಾವಾಗ್ಲೂ ತೃಪ್ತನೇ ಅವನು. ಆದ್ರೂ ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಯಿಂದ ಇನ್ನೂ ಕೂಡ ಅವನು ಪ್ರೀತಿಪಾತ್ರನಾಗ್ತಾನೆ. ಏಕೆಂದರೆ ಈ ಪ್ರಶ್ನೆಗಳು ಮತ್ತು ಉತ್ತರಗಳು ಇಡೀ ಕೃಷ್ಣ ಪ್ರಜ್ಞೆಯ ಸಮುದಾಯಕ್ಕೆ ಅರ್ಥವತ್ತವಾದದ್ದು. ಕೃಷ್ಣನು ಒಬ್ಬ ನಿರ್ದಿಷ್ಟ ಭಕ್ತನಿಗೆ ಏನನ್ನಾದ್ರೂ ಹೇಳಿದ್ರೆ ಅದು ಆ ಭಕ್ತನಿಗೆ ಮಾತ್ರ ಉದ್ದೇಶಿಸಿದ ಅಲ್ಲ, ಇಡೀ ಮಾನವ ಸಮಾಜವನ್ನು ಉದ್ದೇಶಿಸಿ ಅವನು ಹೇಳಿದ. ದೇವೋತ್ತಮ ಪರಮ ಪುರುಷನ ಆದೇಶಗಳು ಬ್ರಹ್ಮ, ಶಿವ ಮತ್ತು ಇತರರ ನಾಯಕತ್ವದಲ್ಲಿ ಇರುವಂತಹ ದೇವತೆಗಳಿಗೆ ಕೂಡ ಅದು ಮುಖ್ಯ. ಏಕೆಂದ್ರೆ ಎಲ್ಲಾ ಜೀವಿಗಳ ಉದ್ಧಾರಕ್ಕಾಗಿ ಭಗವಂತ ಭೂಮಿಗೆ ಇಳಿದು ಬರುವ ದೇವೋತ್ತಮ ಪರಮ ಪುರುಷ. ಅವನ ಆದೇಶಗಳ ಪ್ರಯೋಜನವನ್ನು ಪಡೆಯದೇ ಇರುವವನು ನಿಜವಾಗಿಯೂ ಅವನು ನಿರ್ಭಾಗ್ಯ. ಕೃಷ್ಣನು ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಗೆ ಹೇಳ್ತಾನೆ, ನಾನು ಒಬ್ಬ ಭಕ್ತನಲ್ಲಿ ವಿಶೇಷ ಕೃಪೆ ಇಟ್ಟು ಅವನನ್ನು ಪಾಲಿಸಬೇಕೆಂದು ಬಯಸಿದಾಗ ನಾನು ಮಾಡುವಂತಹ ಮೊದಲನೆಯ ಕೆಲಸ ಅದು ಅವನ ಸಂಪತ್ತನ್ನು ತೆಗೆದುಕೊಂಡು ಬಿಡುವುದು. ಭಕ್ತನು 1 ಪೈಸೆಯೂ ಇಲ್ಲದೆ ದಿವಾಳಿಯಾದಾಗ ಅಥವಾ ಹಿಂದಿನ ಸ್ಥಿತಿಗೆ ಹೋಲಿಸಿದಂತೆ ರಿಕ್ತನಾದಾಗ ಅವನ ನೆಂಟರು, ಕುಟುಂಬದವರು ಅವನಲ್ಲಿ ಆಸಕ್ತಿ ವಹಿಸುವುದಿಲ್ಲ. ಬಹುಮಟ್ಟಿಗೆ ಅವನೊಡನೆ ತಮ್ಮ ಸಂಬಂಧವನ್ನು ಕಳೆದುಕೊಳ್ತಾರೆ. ಆಗ ಭಕ್ತನ ದುಃಖ ಇಮ್ಮಡಿಯಾಗ್ತದೆ. ಮೊದಲನೇದಾಗಿ ಕೃಷ್ಣನು ತನ್ನ ಸಂಪತ್ತನ್ನು ತೆಗೆದುಕೊಂಡು ಬಿಟ್ಟನೆಂದು ಅವನಿಗೆ ದುಃಖ ಆಗ್ತದೆ. ಎರಡನೆಯದಾಗಿ ತನ್ನ ಬಡತನದ ಕಾರಣದಿಂದ ನೆಂಟರು ದೂರವಾದಾಗ ಅವನಿಗೆ ಇನ್ನೂ ಕೂಡ ದುಃಖ ಆಗ್ತದೆ. ಆದ್ರೆ ಭಕ್ತನು ಇಂತಹ ದುಸ್ಥಿತಿಗೆ ಇಳಿದಾಗ ಇದು ಅವನ ಕರ್ಮ ಫಲವಲ್ಲ ಎನ್ನುವುದನ್ನು ನಾವು ಗಮನಿಸಬೇಕು. ಈ ಬಡತನದ ಸ್ಥಿತಿಯು ದೇವೋತ್ತಮ ಪರಮ ಪುರುಷನ ಅದು ಸೃಷ್ಟಿ. ಹಾಗೆ ಈ ಭಕ್ತನು ಪ್ರಾಪಂಚಿಕವಾಗಿ ಶ್ರೀಮಂತನಾದಾಗ ಅದು ಅವನ ಹಿಂದಿನ ಪುಣ್ಯಕರ್ಮಗಳ ಫಲ ಅಲ್ಲ. ಭಕ್ತನು ಇನ್ನೂ ಬಡವನಾಗ್ಲಿ ಅಥವಾ ಶ್ರೀಮಂತನೇ ಆಗ್ಲಿ ಅದನ್ನು ಮಾಡಿದವರು ದೇವೋತ್ತಮ ಪರಮ ಪುರುಷ. ಭಕ್ತ ಸಂಪೂರ್ಣವಾಗಿ ತನ್ನನ್ನು ಅವಲಂಬಿಸಿ ಎಲ್ಲಾ ಪ್ರಾಪಂಚಿಕವಾದ ಋಣಗಳಿಂದ ಮುಕ್ತನಾಗಬೇಕೆಂದು ಕೃಷ್ಣನು ಈ ರೀತಿ ಮಾಡ್ತಾನೆ. ಹೀಗಾದಾಗ ಭಕ್ತನು ತನ್ನ ಶಕ್ತಿ, ಮನಸ್ಸು ಮತ್ತು ದೇಹ
ಎಲ್ಲವನ್ನು ಪ್ರಭುವಿನ ಸೇವೆಯಲ್ಲಿ ಕೇಂದ್ರೀಕರಿಸಿಕೊಳ್ಳಬಹುದು. ಇದೇ ಪರಿಶುದ್ಧ ಭಕ್ತಿಪೂರ್ವಕ ಸೇವೆ. ಅದನ್ನು ನಾರದಾ ಪಂಚರಾತ್ರದಲ್ಲಿ ಸರ್ವೋಪಾಧಿ ನಿರ್ಮುಕ್ತಂ ಅಂತ ಹೇಳಿದೆ. ಹೀಗೆಂದರೆ ಎಲ್ಲಾ ನಾಮ ನಿರ್ದೇಶನಗಳಿಂದ ಮುಕ್ತವಾಗುವುದು. ನಾಮ ನಿರ್ದೇಶನಗಳಿಂದ ಮುಕ್ತವಾಗುವುದು ಅಂದ್ರೆ ಸಮಾಜ, ಸಂಸಾರ, ಜಾತಿ, ದೇಶ, ಮಾನವ ಕುಲ ಇವುಗಳಿಗಾಗಿ ಮಾಡಿದ ಕೆಲಸಗಳಿಗೆಲ್ಲ ಹೆಸರುಗಳು ಉಂಟು. ನಾನು ಈ ಸಮಾಜಕ್ಕೆ ಸೇರಿದವ, ನಾನು ಈ ಜಾತಿಯವ, ನಾನು ಈ ದೇಶದವ, ನಾನು ಈ ಜೀವ ವರ್ಗಕ್ಕೆ ಸೇರಿದವನು, ಹೀಗೆ ಹಿಂದೆ ಗುರುತಿಸುವುದು ಬರಿಯ ನಾಮ ನಿರ್ದೇಶನ. ಭಗವಂತನ ಕೃಪೆಯಿಂದ ಭಕ್ತನು ಎಲ್ಲಾ ನಾಮ ನಿರ್ದೇಶನಗಳಿಂದ ಮುಕ್ತನಾದಾಗ ಅವನ ಭಕ್ತಿಪೂರ್ವಕ ಸೇವೆ ಅದು ನೈಷ್ಕರ್ಮ. ಜ್ಞಾನಿಗಳು ಮನುಷ್ಯನ ಕರ್ಮಗಳಿಂದ ಯಾವ ಭೌತಿಕ ಪರಿಣಾಮ ಆಗದಿರುವ ನೈಷ್ಕರ್ಮ ಸ್ಥಿತಿಗೆ ಆಕರ್ಷಿತರಾಗ್ತಾರೆ. ಭಕ್ತನ ಕರ್ಮಗಳಿಗೆ ಫಲಗಳು ಇಲ್ಲದೆ ಇದ್ದಾಗ ಅವು ಕರ್ಮ ಫಲ ಆಗುವುದಿಲ್ಲ. ವೇದಗಳ ಸಕಾರ ರೂಪಗಳು ಈಗಾಗಲೇ ವಿವರಿಸಿದಂತೆ ಭಕ್ತನ ಸುಖ ದುಃಖಗಳನ್ನು ದೇವೋತ್ತಮ ಪರಮಪುರುಷ ಕೃಷ್ಣ ಅವನು ಭಕ್ತನಿಗಾಗಿಯೇ ಉಂಟು ಮಾಡ್ತಾನೆ. ಆದುದರಿಂದ ಭಕ್ತನು ತನ್ನ ಸುಖಕ್ಕಾಗ್ಲಿ ಅಥವಾ ತನ್ನ ದುಃಖಕ್ಕಾಗ್ಲಿ ಅವನು ಲಕ್ಷ್ಯವೇ ಮಾಡುವುದಿಲ್ಲ. ತನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗ್ತಾನೆ. ಅವನ ವರ್ತನೆಯು ಕಾಮ್ಯ ಕರ್ಮಕ್ಕೆ ಅಧೀನವಾಗಿದೆ ಎಂದು ಕಂಡ್ರು ವಾಸ್ತವವಾಗಿ ಅವನು ಕರ್ಮ ಫಲದಿಂದ ಮುಕ್ತನು. ಹರೇ ಕೃಷ್ಣ. ದಾಕ್ಷಾಯಿಣಿ ಮುಂದಕ್ಕೆ ಓದಿಸುದಲ್ವಾ ಮಾತಾಜಿ? ಟೈಮ್ ಇದೆ ಅಲ್ಲ ಮಾತಾಜಿ? ಟೈಮ್ ಇದೆ, ಹೌದು. ಓದಿಸಿ. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಭಕ್ತನಿಗೆ ಇಂತಹ ಕಷ್ಟಗಳನ್ನು ಏಕೆ ಕೊಡುತ್ತಾನೆ ಎಂಬ ಪ್ರಶ್ನೆಯು ಉದ್ಭವಿಸಬಹುದು. ಪ್ರಭುವಿನ ಈ ರೀತಿಯು ಕೆಲವೊಮ್ಮೆ ತಂದೆಯು ಮಕ್ಕಳ ವಿಷಯದಲ್ಲಿ ಕಠಿಣವಾಗಿರುವಂತೆ ಎಂಬುದೇ ಉತ್ತರ. ಭಕ್ತನು ಶರಣಾಗತವಾದ ಆತ್ಮವಾದ್ದರಿಂದ ಮತ್ತು ಪರಮಪ್ರಭುವು ಅವನನ್ನು ನಡೆಸುವುದರಿಂದ ಪ್ರಭುವು ಅವನನ್ನು ದುಃಖದ ಅಥವಾ ಸುಖದ ಸ್ಥಿತಿಯಲ್ಲಿ ಇಟ್ಟಾಗ ಈ ಏರ್ಪಾಟಿನ ಹಿಂದೆ ದೇವೋತ್ತಮ ಪರಮ ಪುರುಷನ ದೊಡ್ಡದೊಂದು ಯೋಜನೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ಕೃಷ್ಣನು ಪಾಂಡವರನ್ನು ಎಂತಹ ದುರ್ಬರ ಸ್ಥಿತಿಗೆ ತಂದನೆಂದರೆ ಭೀಷ್ಮ ಪಿತಾಮಹರಿಗೂ ಇಂತಹ ಕಷ್ಟವು ಏಕಾಗುತ್ತದೆ ಎಂದು ಅರ್ಥವಾಗಲಿಲ್ಲ. ಪಾಂಡವ ಕುಟುಂಬಕ್ಕೆ ಅತ್ಯಂತ ಧರ್ಮಿಷ್ಠ ರಾಜನಾದ ಯುಧಿಷ್ಠಿರನು ಮುಖ್ಯಸ್ಥನಾಗಿದ್ದು ಭೀಮಾರ್ಜುನಂತಹ ಹರೇ ಕೃಷ್ಣ ಮಾತಾಜಿ ವೀರರು ರಕ್ಷಿಸುತ್ತಿದ್ದರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪಾಂಡವರು ಕೃಷ್ಣನ ಆತ್ಮೀಯ ಮಿತ್ರರು, ನೆಂಟರು ಆಗಿದ್ದರು. ಅವರು ಇಂತಹ ಕಷ್ಟಗಳನ್ನು ಅನುಭವಿಸಬೇಕಾಯಿತು ಎಂದು ಭೀಷ್ಮರು ದುಃಖಿಸಿದರು. ಆದರೆ ಮುಂದೆ ದೇವೋತ್ತಮ ಪರಮ ಪುರುಷನು ದುಷ್ಟರನ್ನು ನಾಶ ಮಾಡಲು ಮತ್ತು ಭಕ್ತರನ್ನು ರಕ್ಷಿಸಲು ಕೈಗೊಂಡ ಮಹತ್ ಕಾರ್ಯದ ಭಾಗ ಇದು ಎನ್ನುವುದು ಸಿದ್ಧವಾಯಿತು. ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು. ದೇವೋತ್ತಮ ಪರಮ ಪುರುಷನ ನಿರ್ಣಯದಂತೆ ಭಕ್ತನು ಸುಖದಲ್ಲಿ ಅಥವಾ ದುಃಖದಲ್ಲಿ ಇರುತ್ತಾನೆ. ಸಾಮಾನ್ಯ ಮನುಷ್ಯನು ತನ್ನ ಹಿಂದಿನ ಕರ್ಮಗಳಿಂದ ಇಂತಹ ಸ್ಥಿತಿಯಲ್ಲಿರುತ್ತಾನೆ. ಇವೆರಡಕ್ಕೂ ವ್ಯತ್ಯಾಸವೇನು? ಭಕ್ತನು ಸಾಮಾನ್ಯ ಕರ್ಮಿಗಿಂತ ಹೇಗೆ ಉತ್ತಮ? ಇದಕ್ಕೆ ಕರ್ಮಿಗಳು ಭಕ್ತರು ಒಂದೇ ಮಟ್ಟದಲ್ಲಿಲ್ಲ ಎನ್ನುವುದು ಉತ್ತರ. ಕರ್ಮಿಯು ಯಾವ ಸ್ಥಿತಿಯಲ್ಲಿಯೇ ಇರಲಿ, ಕರ್ಮಬೀಜದ ಕಾರಣದಿಂದ ಹುಟ್ಟು ಸಾವುಗಳ ಚಕ್ರದಲ್ಲಿಯೇ ಉಳಿಯುತ್ತಾನೆ. ಅವನು ಕಾಮ್ಯ ಕರ್ಮವನ್ನು ಮಾಡುತ್ತಾನೆ. ಅವಕಾಶ ಸಿಕ್ಕಾಗ ಅದು ಫಲವನ್ನು ಕೊಡುತ್ತದೆ. ಕರ್ಮದ ನಿಯಮಕ್ಕನುಗುಣವಾಗಿ ಸಾಮಾನ್ಯ ಮನುಷ್ಯನು ಮತ್ತೆ ಮತ್ತೆ ನಿರಂತರವಾಗಿ ಹುಟ್ಟುತ್ತಾನೆ, ಸಾಯುತ್ತಾನೆ. ಭಕ್ತನ ಸುಖ ದುಃಖಗಳು ಕರ್ಮ ನಿಯಮಕ್ಕೆ ಒಳಪಡದೆ ಪರಮಪ್ರಭುವು ಭಕ್ತನನ್ನು ಸಿಕ್ಕಿ ಬೀಳಿಸದೆ ಮಾಡುವ ಅಲ್ಪಕಾಲದ ವ್ಯವಸ್ಥೆಯ ಭಾಗ. ಒಂದು ಅಲ್ಪಕಾಲದ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ಪ್ರಭುವು ಇಂತಹ ವ್ಯವಸ್ಥೆಯನ್ನು ಮಾಡುತ್ತಾನೆ. ಕರ್ಮಿಯು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಸ್ವರ್ಗಲೋಕಕ್ಕೆ ಏರುತ್ತಾನೆ, ಪಾಪ ಕರ್ಮಗಳನ್ನು ಮಾಡಿದರೆ ನರಕದ ಸ್ಥಿತಿಗೆ ಬೀಳುತ್ತಾನೆ. ಆದರೆ ಭಕ್ತನು ಪುಣ್ಯ ಕಾರ್ಯ ಎನಿಸಿಕೊಳ್ಳುವ ರೀತಿಯಲ್ಲಾಗಲಿ ಪಾಪ ಕಾರ್ಯ ಎನಿಸಿಕೊಳ್ಳುವ ರೀತಿಯಲ್ಲಾಗಲಿ ಕರ್ಮ ಮಾಡಿದಾಗ ಅವನು ಮೇಲಕ್ಕೂ ಏರುವುದಿಲ್ಲ, ಕೆಳಕ್ಕೂ ಇಳಿಯುವುದಿಲ್ಲ, ಆದರೆ ಆಧ್ಯಾತ್ಮಿಕ ರಾಜ್ಯಕ್ಕೆ ಸಾಗಿ ಹೋಗುತ್ತಾನೆ. ಆದುದರಿಂದ ಭಕ್ತನ ಸುಖ ದುಃಖಗಳು ಸಾಮಾನ್ಯ ಮನುಷ್ಯನ ಸುಖ ದುಃಖಗಳು ಒಂದೇ ಮಟ್ಟದ್ದವಲ್ಲ. ಅಜಾಮಿಳನ ಮುಕ್ತಿಯ ಸಂದರ್ಭದಲ್ಲಿ ಯಮರಾಜನು ಹೇಳಿದ ಮಾತುಗಳು ಈ ಅಂಶವನ್ನೇ ತೋರಿಸುತ್ತವೆ ಎಂದು ಪ್ರಭುವಿನ ಪಾವನ ನಾಮವನ್ನು ಹೇಳದ ಮತ್ತು
ಪ್ರಭುವಿನ ಲೀಲೆಗಳನ್ನು ರೂಪವನ್ನು ಸ್ಮರಿಸದ ಜನರ ಕಾವಲಿಗಾಗಿ ಹೋಗಬೇಕು ಎಂದು ಯಮರಾಜನು ತನ್ನ ಹಿಂಬಾಲಕರಿಗೆ ಸೂಚಿಸಿದನು. ಭಕ್ತರ ಬಳಿಗೆ ಎಂದೂ ಹೋಗಬಾರದೆಂದು ಬುದ್ಧಿ ಹೇಳಿದನು. ಇದಕ್ಕೆ ಪ್ರತಿಯಾಗಿ ಭಕ್ತನನ್ನು ಕಂಡರೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಬೇಕೆಂದು ತನ್ನ ದೂತರಿಗೆ ಆದೇಶಿಸಿದನು. ಆದುದರಿಂದ ಈ ಭೌತಿಕ ಜಗತ್ತಿನಲ್ಲಿ ಭಕ್ತನು ಮೇಲಕ್ಕೇರುವ ಅಥವಾ ತಾಯಿ ಕೊಡುವ ಶಿಕ್ಷೆಗೂ ಶತ್ರುವು ಕೊಡುವ ಶಿಕ್ಷೆಗೂ ಬಹು ವ್ಯತ್ಯಾಸವಿರುವಂತೆ ಭಕ್ತನ ದುಃಖ ಸ್ಥಿತಿಯು ಸಾಮಾನ್ಯ ಕರ್ಮಿಯ ದುಃಖ ಸ್ಥಿತಿಯು ಒಂದೇ ಅಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ದೇವೋತ್ತಮ ಪರಮಪುರುಷನು ಭಕ್ತನಿಗೆ ಇಂತಹ ಕಷ್ಟಗಳನ್ನು ಏಕೆ ಕೊಡ್ತಾನೆ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಈಗ ಯಾಕೆ ಭಕ್ತನಿಗೆ ಈ ರೀತಿ ಕಷ್ಟ ಕೊಡ್ತಾನೆ ಅಂತ ಪ್ರಭುವಿನ ಈ ರೀತಿಯ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ತಂದೆಯು ಮಕ್ಕಳ ವಿಷಯದಲ್ಲಿ ಕಠಿಣವಾಗಿರುವಂತೆ ಎಂಬುದೇ ಉತ್ತರ ಇದೆ. ಭಕ್ತನು ಶರಣಾಗತನಾದ ಆತ್ಮ ಆದುದರಿಂದ ಮತ್ತು ಶರಣಾಗತ ಆತ್ಮ ಆದ್ದರಿಂದ ಪರಮ ಪ್ರಭುವು ಅವನನ್ನು ನಡೆಸುವುದರಿಂದ ಪ್ರಭುವು ಅವನನ್ನು ದುಃಖದ ಅಥವಾ ಸುಖದ ಸ್ಥಿತಿಯಲ್ಲಿ ಇಟ್ಟಾಗ ಈ ಏರ್ಪಾಡಿನ ಹಿಂದೆ ದೇವೋತ್ತಮ ಪರಮ ಪುರುಷನ ದೊಡ್ಡದೊಂದು ಯೋಜನೆ ಇದೆ ಎಂದು ಅರ್ಥ ಮಾಡಿಕೊಳ್ಬೇಕು. ಏನಾದ್ರೂ ಒಂದು ದೊಡ್ಡ ಯೋಚನೆ ಇರ್ಬೋದು. ಈಗ ನನ್ಗೂ ಹೀಗೆ ಆಗೋದಾದ್ರೆ ಏನಾದ್ರೂ ಒಂದು ದೊಡ್ಡ ಯೋಚನೆ ಇರ್ಬಹುದು. ಉದಾಹರಣೆಗೆ ಕೃಷ್ಣನು ಪಾಂಡವರನ್ನು ಎಂತಹ ದುರ್ಬಲ ಸ್ಥಿತಿಗೆ ತಂದನೆಂದರೆ ಭೀಷ್ಮ ಪಿತಾಮಹರಿಗೂ ಇಂತಹ ಕಷ್ಟವು ಏಕೆ ಆಗ್ತದೆ ಎಂದು ಅರ್ಥ ಆಗಲಿಲ್ಲ. ಪಾಂಡವ ಕುಟುಂಬಕ್ಕೆ ಅತ್ಯಂತ ಧರ್ಮಿಷ್ಠ ರಾಜನಾದ ಯುಧಿಷ್ಠಿರನು ಮುಖ್ಯಸ್ಥನಾಗಿದ್ದು ಭೀಮ ಅರ್ಜುನರಂತಹ ವೀರರು ರಕ್ಷಿಸುತ್ತಿದ್ರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪಾಂಡವರು ಕೃಷ್ಣನ ಆತ್ಮೀಯ ಮಿತ್ರರು ನೆಂಟರು ಆಗಿದ್ರು. ಅವರು ಇಂತಹ ಕಷ್ಟಗಳನ್ನು ಅನುಭವಿಸಬೇಕಾಯ್ತು. ಕುಂತಿದೇವಿ ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ ಅಲ್ಲವಾ? ಆದ್ರೂ ಅವರು ಕೇಳುದು ಒಂದೇ ಪ್ರಾರ್ಥನೆ, ನನ್ಗೆ ಇನ್ನೂ ಕಷ್ಟವನ್ನೇ ಕೊಡು ಅಂತೇಳಿ. ಯಾಕೆಂದ್ರೆ ಕಷ್ಟ ಕೊಟ್ಟಾಗ ನಾವು ಭಗವಂತನನ್ನು ನೆನೆಸ್ತೇವೆ. ಅದಕ್ಕೆ ಇಲ್ಲಿ ಭೀಷ್ಮರು ಕೂಡ ಅದನ್ನೇ ಹೇಳ್ತಾ ಇದ್ರು. ಇಂತಹ ಕಷ್ಟಗಳನ್ನು ಅನುಭವಿಸಬೇಕು ಮಿತ್ರರು ಅಂದ್ರೆ ಪಾಂಡವರು ಕೃಷ್ಣನ ಆತ್ಮೀಯ ಮಿತ್ರರು ನೆಂಟರು ಆಗಿದ್ರು ಕೂಡ ಅವರು ಇಂತಹ ಕಷ್ಟಗಳನ್ನು ಅನುಭವಿಸಬೇಕಾಯ್ತು ಅಂತೇಳಿ ಭೀಷ್ಮರು ಕೂಡ ದುಃಖಿಸ್ತಾರೆ. ಆದ್ರೆ ಮುಂದೆ ದೇವೋತ್ತಮ ಪರಮ ಪುರುಷನು ದುಷ್ಟರನ್ನು ನಾಶ ಮಾಡಲು ಮತ್ತೆ ಭಕ್ತರನ್ನು ರಕ್ಷಿಸಲಿಕ್ಕೋಸ್ಕರ ಕೈಗೊಂಡ ಮಹತ್ ಕಾರ್ಯದ ಭಾಗ ಅಂತೇಳಿ ಮತ್ತೆ ಗೊತ್ತಾಗ್ತದೆ. ಇನ್ನೊಂದು ಪ್ರಶ್ನೆ ಕೇಳ್ಬಹುದು. ದೇವೋತ್ತಮ ಪರಮ ಪುರುಷನ ನಿರ್ಣಯದಂತೆ ಭಕ್ತನು ಸುಖದಲ್ಲಿ ಮತ್ತು ದುಃಖದಲ್ಲಿ ಎರಡು ಕಡೆಯಲ್ಲೂ ಇರ್ತಾನೆ. ಒಂದು ಕಡೆ ದುಃಖ ಆದ್ರೆ ಇನ್ನೊಂದು ಕಡೆ ಸುಖ ಕೂಡ ಸಿಗ್ತದೆ. ಸಾಮಾನ್ಯ ಮನುಷ್ಯನು ತನ್ನ ಹಿಂದಿನ ಕರ್ಮಗಳಿಂದ ಇಂತಹ ಸ್ಥಿತಿಯಲ್ಲಿ ಇರ್ತಾನೆ. ಇದು ಯಾಕೆ ಬಂತು ಅಂತೇಳಿ ಹಿಂದಿನ ಕರ್ಮ ಏನ್ ಮಾಡಿದೆವೋ ಗೊತ್ತಿಲ್ಲ. ಇವೆರಡಕ್ಕೂ ವ್ಯತ್ಯಾಸ ಏನು? ಭಕ್ತನು ಸಾಮಾನ್ಯ ಕರ್ಮಿಗಿಂತ ಹೇಗೆ ಉತ್ತಮ? ಇದಕ್ಕೆ ಕರ್ಮಿಗಳು ಭಕ್ತರು ಒಂದೇ ಮಟ್ಟದಲ್ಲಿ ಇಲ್ಲ ಎಂಬುದೇ ಉತ್ತರ. ಕರ್ಮಿಯು ಯಾವ ಸ್ಥಿತಿಯಲ್ಲಿಯೇ ಇರಲಿ ಕರ್ಮ ಬೀಜದ ಕಾರಣದಿಂದ ಹುಟ್ಟು ಸಾವುಗಳ ಚಕ್ರದಲ್ಲಿ ಉಳಿದೇ ಬಿಡ್ತಾನೆ. ಅವನು ಕಾಮ್ಯ ಕರ್ಮವನ್ನು ಮಾಡ್ತಾನೆ. ಅವಕಾಶ ಸಿಕ್ಕಾಗ ಅದರ ಫಲವನ್ನು ಕೂಡ ಕೊಡುತ್ತದೆ. ಕರ್ಮದ ನಿಯಮಕ ಅನುಗುಣವಾಗಿ ಸಾಮಾನ್ಯ ಮನುಷ್ಯನು ಮತ್ತೆ ಮತ್ತೆ ನಿರಂತರವಾಗಿ ಹುಟ್ಟಾನೆ, ಸಾಯ್ತಾನೆ. ಭಕ್ತನ ಸುಖ ದುಃಖಗಳು ಕರ್ಮ ನಿಯಮಕ್ಕೆ ಒಳಪಡದೆ ಪರಮ ಪ್ರಭುವು ಭಕ್ತನನ್ನು ಸಿಕ್ಕಿ ಬೀಳಿಸದೆ ಮಾಡುವ ಅಲ್ಪಕಾಲದ ವ್ಯವಸ್ಥೆಯ ಭಾಗ. ಒಂದು ಅಲ್ಪಕಾಲದ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ಪ್ರಭು ಇಂತಹ ವ್ಯವಸ್ಥೆಯನ್ನು ಮಾಡ್ತಾನೆ. ಕರ್ಮಿಯು ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಸ್ವರ್ಗಲೋಕಕ್ಕೆ ಏರ್ತಾನೆ. ಪಾಪ ಕರ್ಮಗಳನ್ನು ಮಾಡಿದ್ರೆ ನರಕದ ಸ್ಥಿತಿಗೆ ಬೀಳುತ್ತಾನೆ. ಆದ್ರೆ ಭಕ್ತ ಪುಣ್ಯ ಕಾರ್ಯ ಎನಿಸಿಕೊಳ್ಳುವ ರೀತಿಯಲ್ಲಾಗಿ ಪಾಪ ಕಾರ್ಯ ಎನಿಸಿಕೊಳ್ಳುವ ರೀತಿಯಲ್ಲಾಗಿ ಕರ್ಮ ಮಾಡಿದಾಗ ಅವನು ಮೇಲಕ್ಕೂ ಹೋಗುವುದಿಲ್ಲ, ಕೆಳಕ್ಕೂ ಬೀಳುವುದಿಲ್ಲ. ಆದ್ರೆ ಆಧ್ಯಾತ್ಮಿಕ ರಾಜ್ಯಕ್ಕೆ ಸಾಗಿ ಹೋಗ್ತಾನೆ. ಆದುದರಿಂದ ಭಕ್ತನ ಸುಖ ದುಃಖಗಳು ಸಾಮಾನ್ಯ ಮನುಷ್ಯನ ಸುಖ ದುಃಖಗಳು ಒಂದೇ ಮಟ್ಟದ್ದು ಅಲ್ಲ. ಅಜಾಮಿಲನ ಮುಕ್ತಿಯ ಸಂದರ್ಭದಲ್ಲಿ ಯಮರಾಜನು ಹೇಳಿದ ಮಾತುಗಳು ಈ ಅಂಶವನ್ನೇ ತೋರಿಸ್ತದೆ ಎಂದು ಪ್ರಭುವಿನ ಆ ಪಾವನ ನಾಮವನ್ನು ಹೇಳದ ಮತ್ತು ಪ್ರಭುವಿನ ಲೀಲೆಗಳನ್ನು ರೂಪವನ್ನು ಸ್ಮರಿಸಿದ ಜನರ ಕಾವಲಿಗಾಗಿ ಹೋಗ್ಬೇಕು ಎಂದು ಯಮರಾಜನು ತನ್ನ ಹಿಂಬಾಲಕರಿಗೆ ಸೂಚಿಸಿದ. ಯಾಕೆ ನಾವು ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು ಅಂತೇಳಿ ಗೊತ್ತಾಯ್ತು. ಯಾಕೆ ನಾವು ಆ ಕೃಷ್ಣನ ಕಥೆಗಳನ್ನು ಕೇಳ್ಬೇಕು, ಏನ್ ಮಾಡ್ಬೇಕು, ಅವನ ಲೀಲೆಗಳನ್ನು ಕೊಂಡಾಡ್ಬೇಕು,
ಇದೆಲ್ಲ ಈ ರೀತಿ ಆಗ್ಬಾರ್ದು, ಯಮರಾಜ ನಮ್ಮ ಹಿಂದೆ ಬರಬಾರ್ದು ಅಂತೇಳಿ. ಎಲ್ಲಿಗೆ ಹೋಗ್ತಾನೆ ಯಮರಾಜ ಅಂತೇಳಿ ಈಗ ನಮ್ಗೆ ಅರ್ಥ ಆಯ್ತು. ಭಕ್ತರ ಬಳಿಗೆ ಎಂದೂ ಹೋಗಬಾರದೆಂದು ಬುದ್ಧಿ ಹೇಳಿದನು. ಇದಕ್ಕೆ ಪ್ರತಿಯಾಗಿ ಭಕ್ತನನ್ನು ಕಂಡರೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಬೇಕು ಅಂತೇಳಿ ತನ್ನ ದೂತರಿಗೆ ಯಮರಾಜ ಆದೇಶಿಸ್ತಾನೆ. ಆದುದರಿಂದ ಈ ಭೌತಿಕ ಜಗತ್ತಿನಲ್ಲಿ ಭಕ್ತನು ಮೇಲಕ್ಕೇರುವ ಅಥವಾ ಕೆಳಕ್ಕೇಳುವ ಪ್ರಶ್ನೆ ಇಲ್ಲ. ತಾಯಿ ಕೊಡುವ ಶಿಕ್ಷೆಗೂ ಶತ್ರು ಕೊಡುವ ಶಿಕ್ಷೆಗೂ ಬಹು ವ್ಯತ್ಯಾಸ ಇರುವಂತೆ ಭಕ್ತನ ಆ ದುಃಖ ಸ್ಥಿತಿಯು ಸಾಮಾನ್ಯ ಕರ್ಮಿಯ ದುಃಖ ಸ್ಥಿತಿಯು ಒಂದೇ ಅಲ್ಲ. ಹರೇ ಕೃಷ್ಣ. ಎಷ್ಟಾಯ್ತು ಮಾತಾಜಿ? ಟೈಮ್ ಆಯ್ತು. ಟೈಮ್ ಆಯ್ತು ಮಾತಾಜಿ. ಓಕೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಸ್ಕಾನ್ ಫೌಂಡರ್ AC ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲಾ